ಆ ದಿನ ನಮ್ಮ AICC ಪ್ರಧಾನ ಕಾರ್ಯದರ್ಶಿ ನಿರಂತರವಾಗಿ ನಮ್ಮ ಜೊತೆ ತಾವೆಲ್ಲರೂ ಸಹಕರಿಸಿ ಒಳ್ಳೆಯ ರೀತಿಯಲ್ಲಿ ಪತ್ರಿಕಾಗೋಷ್ಠಿ ನಡೆಸಿಕೊಡ್ಲಿಕ್ಕೆ ನಮಗೆ ಸಹಕಾರವನ್ನು ಕೊಟ್ಟಿದ್ದೀರಿ. ತಮಗೆಲ್ಲರಿಗೂ ನಡೆಯುವಂತ ಚುನಾವಣೆ ಜನರು ಇಡೀ ದೇಶದಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷ INDA ಇಂಡಿಯಾ ಒಕ್ಕೂಟವನ್ನು ಗೆಲ್ಲಿಸಬೇಕು ಅನ್ನುವಂಥ ಸೂಚನೆ ಇವತ್ತು ಬರ್ತಾ ಇದೆ. ಪ್ರಥಮ ಹಂತದ ಚುನಾವಣೆಯಲ್ಲಿ ಕೂಡ ಇಂಡಿಯಾ ಒಕ್ಕೂಟ NDAಗಿಂತ ಮುಂದಿದೆ ಅನ್ನುವಂಥ ವರದಿ ಕೂಡ ನಮಗೆ ಬರ್ತಾ ಇದೆ. ಆದ್ರಿಂದ ದೇಶದಲ್ಲಿ ನಾವು ಖಂಡಿತ ಈ ಸಲ ಈ ಚುನಾವಣೆಯಲ್ಲಿ ಗೆದ್ದು ಬರ್ತೇವೆ. ಕರ್ನಾಟಕ ರಾಜ್ಯದಲ್ಲಿ ಕೂಡ 20ರಿಂದ 24ರಷ್ಟು ಕ್ಷೇತ್ರಗಳಲ್ಲಿ ಖಂಡಿತ ಕಾಂಗ್ರೆಸ್ ಪಕ್ಷ ಜಯಗಳಿಸುತ್ತದೆ. ದೇಶದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ನೇತೃತ್ವದ ಸರ್ಕಾರ ಬರ್ತದೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಇವತ್ತು ಭಾರತೀಯ ಜನತಾ ಪಕ್ಷ ಸೋಲೊಪ್ಪಿಕೊಂಡಿದೆ. ಅವರಿಗೆ ಮೋದಿ ಹವಾ ಅಂತ ಹೇಳ್ತಾ ಇದ್ರು. ಇವತ್ತು ಮೋದಿ ಹವಾ ಇಲ್ಲಿ ಕಾಣಿಸ್ತಾ ಇಲ್ಲ. ಎಲ್ಲಿ ಕೂಡ ಮೋದಿಯ ಹವಾ ಇವತ್ತು ಇಲ್ಲಿ ಕಾಣಿಸ್ತಾ ಇಲ್ಲ. ಬಹುಶಃ ಮೋದಿಯವರು ಪ್ರಥಮ ಬಾರಿಗೆ ಮಂಗಳೂರಿಗೆ ಬಂದಂತ ಸಂದರ್ಭ ತಾವೆಲ್ಲ ನೋಡಿರ್ತೀರಿ. ಏರ್ಪೋರ್ಟ್ನಿಂದ ನೆಹರು ಮೈದಾನದವರೆಗೆ ಅವರು ರ್ಯಾಲಿಯನ್ನು ರೋಡ್ ಶೋ ಅನ್ನು ಮಾಡಿದರು. ಲಕ್ಷಾಂತರ ಜನ ಎರಡೂ ಕಡೆಯಲ್ಲಿ ನಿಂತುಕೊಂಡು ಅವರನ್ನು ಸ್ವಾಗತಿಸಿದಂತ ಚಿತ್ರಣವನ್ನು ನಾವು ನೋಡಿದ್ದೇವೆ. ಇವತ್ತು ಮೊನ್ನೆ ಪ್ರಧಾನಿಯವರು ಮಂಗಳೂರಿಗೆ ಬಂದಿದ್ರು. ಮಂಗಳೂರಿಗೆ ಬಂದಂತ ಸಂದರ್ಭ ಕೇವಲ ಲಾಲ್ಬಾಗ್ನಿಂದ ನವಭಾರತ ಸರ್ಕಲ್ ವರೆಗೆ ಹೆಚ್ಚು ಕಮ್ಮಿ 1 ಕಿಲೋಮೀಟರ್. ಇಷ್ಟು ಪಾದಯಾತ್ರೆಗೆ ಒಂದು 10-25 ಸಾವಿರ ಜನರನ್ನು ಸೇರಿಸಲಿಕ್ಕೆ ಅವರಿಗೆ ಕಷ್ಟ ಆಯಿತು. ಲಕ್ಷಾಂತರ ಜನ ಮೋದಿಯವರ ಹೆಸರಲ್ಲಿ ಬರ್ತಾ ಇದ್ರು. ಇವತ್ತು ಉಡುಪಿ, ಕಾಸರಗೋಡು, ಮಂಗಳೂರು ಜಿಲ್ಲೆ, ಚಿಕ್ಕಮಗಳೂರು ಎಲ್ಲಾ ಜಿಲ್ಲೆಗಳಿಂದ ಕೂಡ ಪ್ರೆಷರೈಸ್ ಮಾಡಿ 20ರಿಂದ 25 ಸಾವಿರ ಜನ ಮಾಡ್ಲಿಕ್ಕೆ ಅವರಿಗೆ ಕಷ್ಟ ಆಗಿದೆ. ಕಾರ್ಯಕರ್ತರು ವಾಲಂಟಿಯರ್ ಆಗಿ ಬರ್ತಾ ಇಲ್ಲ ಇವತ್ತು ಅವ್ರ ಜೊತೆ. ಆದ್ರಿಂದ ಗೊತ್ತಾಗ್ತದೆ ಮೋದಿ ಹವಾ ಈ ದೇಶದಲ್ಲಿ ಅಥವಾ ಮಂಗಳೂರಿನಲ್ಲಿ ಇಲ್ಲ. ಮೋದಿ ಹವಾ ಹೊರಟೋಗಿದೆ. ಈಗ ಇರುವುದು ಕೇವಲ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಹವಾ, ಸಿದ್ದರಾಮಯ್ಯನವರ ಹವಾ ಬಿಟ್ರೆ ಕರ್ನಾಟಕ ರಾಜ್ಯದಲ್ಲಿ ಮೋದಿ ಹವಾ ಇಲ್ಲ. ಸಂಪೂರ್ಣವಾಗಿ ಸೋಲೊಪ್ಪುಕೊಂಡಾಗಿದೆ. ಯಾಕೆಂದ್ರೆ 5 ಜನ ಅವರ ಶಾಸಕರುಗಳೆಲ್ಲ ನಿರಾಸಕ್ತಿ, ಕಾರ್ಯಕರ್ತರಿಗೂ ನಿರಾಸಕ್ತಿ. ಎಲ್ಲಿ ಅವರು ಒಳಗೇಟು ಕೊಡ್ತಾರೆ ಅನ್ನುವಂಥ ಭೀತಿ ಕ್ಯಾಂಡಿಡೇಟ್ಗೆ. ಮೋದಿ ಹವಾ ಇವತ್ತು ಇಲ್ಲ. ಇವರು ಬಣ ರಾಜಕೀಯ ಅಷ್ಟು ಜೋರಾಗಿದೆ. MLAಗಳು ಕೂಡ ಸಹಕರಿಸ್ತಿಲ್ಲ ಇವರಿಗೆ. ಕ್ಯಾಂಡಿಡೇಟ್ ಕೂಡ ಎಲ್ಲಿ ಕೂಡ ಅವ್ರು ಭಾಷಣ ಮಾಡಿದ್ರೆ ಎಲ್ಲಿ ಸಿಕ್ಕಿ ಬೀಳ್ತಾರೆ ಅಂತೇಳಿ ಅವರಿಗೆ ಭಾಷಣ ಮಾಡಬಾರ್ದು ಅಂತಲೇ BJPಯಿಂದ ಡೈರೆಕ್ಷನ್ ಹೋಗಿದೆ ಅಂತ ಹೇಳ್ತಾರೆ. ನೋಡಿದ್ದೀರಿ ನೀವು, ಇಲ್ಲಿ ನಮ್ಮ ಏನೋ ಒಂದು ಕಾರ್ಯಕ್ರಮದಲ್ಲಿ ಏನೇನೋ ಮಾತಾಡಿ ಇನ್ನವರು ಮಾತನಾಡದೆ ಬೇಡ ಅನ್ನುವಂಥ ಪರಿಸ್ಥಿತಿಗೆ ಬಂದುಬಿಟ್ಟಿದ್ದಾರೆ. ಅಂಥ ಕ್ಯಾಂಡಿಡೇಟ್ ಇವತ್ತು BJPಯಿಂದ ಸ್ಪರ್ಧೆ ಮಾಡ್ತಾ ಇರೋದ್ರಿಂದ ಈ ಒಂದು BJPಯ ಹವಾ ಅಥವಾ ಮೋದಿ ಹವಾ ಈ ದೇಶದಲ್ಲಿ ಇಲ್ಲ ಅನ್ನೋದು ಮತದಾರರಿಗೆ, ಜನರಿಗೆ ಇವತ್ತು ಗೊತ್ತಾಗಿದೆ. ಎಲ್ಲಿ ಕೂಡ ಇವತ್ತು ನಮಗೆ ಜಿಲ್ಲೆಯಲ್ಲಿ ಪೈಪೋಟಿ ಕಾಣ್ತಾ ಇಲ್ಲ. ಕಾಂಗ್ರೆಸ್ ಪಕ್ಷದ ಮತ್ತು BJPಗೆ ಒಂದು ರೀತಿಯಲ್ಲಿ ಫೈಟ್ ಇದ್ದಂಥ ಒಂದು ಕ್ಷೇತ್ರ. ಫೈಟ್ ಅಂದರೆ ಅವ್ರದ್ದೇ ಒಂದು ರೀತಿ ಡಾಮಿನೇಟಿಂಗ್ ಇದ್ದಂಥ ಕ್ಷೇತ್ರ. ಒಂದು ಇತ್ತೀಚಿನ 33 ವರ್ಷಗಳಿಂದ ಕಾಂಗ್ರೆಸ್ ಪಕ್ಷಕ್ಕೆ ನಾವು ಗೆಲ್ಲಲಿಕ್ಕೆ ಆಗಲಿಲ್ಲ. 8 ಸಲ ಅವರು ಗೆದ್ದಿದ್ದಾರೆ. ಆದರೆ ಈ ಸಲ ಮಾತ್ರ ಎಲ್ಲಿಯೂ ಅವರ ಪೈಪೋಟಿ ಕಾಣ್ತಾ ಇಲ್ಲ. ಎಲ್ಲ ಕಡೆ ಕೂಡ ಕಾಂಗ್ರೆಸ್ಸೇ ನಮ್ಮಲ್ಲಿ ಕಾಣ್ತಾ ಇದೆ. ಆದರೂ ಕೊನೆಗೆ ಅವರಿಗೆ ಹೆದರಿಕೆ ಶುರುವಾಗಿ ಮೋದಿಯವರನ್ನೇ ಕರೆತರುವಂತಹ ವ್ಯವಸ್ಥೆಯನ್ನು ಮಾಡಿದರು. ಅವರು ಕೂಡ ಇಲ್ಲಿ ಒಂದು ಸರಿಯಾಗಿ ಮನಪೂರ್ವಕವಾಗಿ ಒಂದು ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಒಪ್ಪಲಿಲ್ಲ. ಕೇವಲ 1 ಕಿಲೋಮೀಟರ್ನ ರೋಡ್ ಶೋ ಮಾಡಿ ಜಿಲ್ಲೆಯಲ್ಲಿ ಬಂದು ಹೋದಂತೆ ಅವರು ತೋರಿಸಿದ್ದಾರೆ ಹೊರತು ಬೇರೆ ಏನಿಲ್ಲಿ ಆಗಲಿಲ್ಲ. ಇವತ್ತು ನಾವು ಮನವಿ ಮಾಡೋದು ಇಷ್ಟೇ, ಚುನಾವಣೆಯ ಪ್ರಚಾರದ ಕೊನೆಯ ಹಂತದಲ್ಲಿ ನಾವಿರುವುದರಿಂದ ಇವತ್ತು ಮೋದಿಯವರು ಕೂಡ ಒಂದು ರೀತಿ ಡೆಸ್ಪರೇಟ್ ಅವ್ರದ್ದು ಸ್ಪೀಚ್ ಅಂತ ಹೇಳ್ಬೋದು. ನಾವು ರಾಜಸ್ಥಾನದಲ್ಲಿ ಎಲ್ಲ ಕೆಲವು ಕಡೆ ಮಾತನಾಡ್ತಾರೆ, ಪ್ರಧಾನಮಂತ್ರಿಯಾಗಿ ಅವ್ರು ಏನು ಮಾತಾಡ್ತಾರೆ ಅಂತೇಳಿ ನಮಗೆ ಅದನ್ನು ಪ್ರಧಾನಿಯ ತೂಕದಲ್ಲಿ ಅವರು ಮಾತಾಡ್ತಾ ಇಲ್ಲ ಅನ್ನೋದು ನಮಗೆ ಗೋಚರಕ್ಕೆ ಬರ್ತಾ ಇದೆ. ಪ್ರಧಾನಮಂತ್ರಿ ಅವರಂದ್ರೆ ಒಂದು ಲೆವೆಲ್ ಇದೆ. ಅವರು
ಜನಸಾಮಾನ್ಯರು ಮಾತನಾಡಿದಂತೆ ಪ್ರಧಾನಿ ಮಾತನಾಡುವಾಗಿಲ್ಲ. ಇವತ್ತು ಮಂಗಳಸೂತ್ರದ ಬಗ್ಗೆ ಮಾತನಾಡ್ತಾರೆ, ಮುಸ್ಲಿಮರಿಗೆ ಏನು ಎಲ್ಲ ಹಂಚುತ್ತಾರೆ ಅಂತ ಹೇಳ್ತಾರೆ, ರಿಸರ್ವೇಷನ್ ಅನ್ನ SC ಅದನ್ನ ತೆಗೆದು ಮುಸ್ಲಿಮರಿಗೆ ಕೊಡ್ತಾರೆ ಅಂತ ಹೇಳ್ತಾರೆ. ಅದರಲ್ಲಿ ಹೇಗೆ ಸಾಧ್ಯ? ಅದನ್ನು ಅವರು ಪ್ರಧಾನಮಂತ್ರಿ ಆದವರು ಆ ಥರ ಯಾರ ಹತ್ರ ಆದ್ರೂ ಹೇಳಿಸ್ಬೋದು, ಅವರು ಹೇಳುವಂಥ ಮಾತುಗಳಲ್ಲ ಅದು. ಯಾಕೆಂದರೆ ಅಂಥದ್ದಕ್ಕೆ ಬೇಕಾದರೆ ಅವರು ದಾಖಲೆ ಬೇಕು, ಎಲ್ಲಿ ನಾವು ರಿಸರ್ವೇಷನ್ ಅನ್ನು ಚೇಂಜ್ ಮಾಡ್ತಿದ್ದೇವೆ ಅಂತ ಅವ್ರನ್ನ ಊಹನೆ ಬಿಟ್ಟರೆ ಮಾಡ್ತಾರೆ ಅಂತ ಹೇಳಿದವರು, ಮಾಡ್ತಾರೆ ಅಂತ ಹೇಳಿಲ್ಲ. ಕಾಂಗ್ರೆಸ್ ಬಂದರೆ ಹಾಗೆ ಆಗ್ತದೆ ಅಂತ ಅವ್ರದ್ದು ಊಹನೆ, ಅಂಥ ಊಹನೆ ಏನಿಲ್ಲ. ಕಾಂಗ್ರೆಸ್ ಪಕ್ಷ ಅಂಥದ್ದನ್ನು ಯಾವುದು ಮಾಡುವುದಿಲ್ಲ. ಇವತ್ತು ಮಂಗಳಸೂತ್ರ ಕೂಡ ಅವರಿಗೆ ಇವತ್ತು ನೆನಪಾಗಿದೆ, ಪರವಾಗಿಲ್ಲ. ಈ ಮಣಿಪುರದಲ್ಲೆಲ್ಲ ಈ ಪರಿಸ್ಥಿತಿ ಆಗ್ತಾ ಇದೆ, ಎಷ್ಟೋ ಜನರನ್ನು ಕೊಂದು ಅವರನ್ನು ಜನಾಂಗೀಯ ಗಲಾಟೆ ಆಗ್ತಾ ಇರುವಂಥ ಸಂದರ್ಭ, ಒಂದು ದಿವಸ ಕೂಡ ಅವರಲ್ಲಿ ಭೇಟಿ ಕೊಡಲಿಲ್ಲ, ಪಾರ್ಲಿಮೆಂಟ್ನಲ್ಲಿ ಮಾತನಾಡಲಿಲ್ಲ, ಅದರ ಬಗ್ಗೆ ನಿರ್ಲಕ್ಷ್ಯ ವಹಿಸಿದ್ದಾರೆ. ಆಗ ಅವರಿಗೆ ಸತ್ತವರ ಹೆಂಡತಿಯರ ಮಂಗಳಸೂತ್ರದ ಬಗ್ಗೆ ಅವರಿಗೆಲ್ಲ ನೆನಪಾಗಲಿಲ್ಲ. ನಮ್ಮ ಈ ನೋಟ್ ಬ್ಯಾನ್ನಿಂದ ಎಷ್ಟು ಜನ ತೀರ್ಕೊಂಡ್ರು, ಕೊರೋನಾದಲ್ಲಿ ಎಷ್ಟು ಜನ ತೀರ್ಕೊಂಡ್ರು, ಆಗ ಅವರಿಗೆ ಯಾವತ್ತೂ ಕೂಡ ಮಂಗಳಸೂತ್ರದ ಬಗ್ಗೆ ನೆನಪಾಗಲಿಲ್ಲ. ಇವತ್ತು ಮಂಗಳಸೂತ್ರದ ಬಗ್ಗೆ ಮಾತನಾಡ್ತಾರೆ. ಅದೊಂದು ಪವಿತ್ರವಾದ ಮಂಗಳಸೂತ್ರ ಅಂದರೆ ನಮ್ಮ ದೇಶ ಒಂದು ಪವಿತ್ರ, ಅದಕ್ಕೆ ಇದ್ದಷ್ಟು ಪವಿತ್ರತೆ ಯಾವುದಕ್ಕಿಲ್ಲ. ಅದನ್ನು ಅವರು ಅಂಥದ್ದನ್ನೆಲ್ಲ ಎಳೆದು ತರಬಾರದು ಪ್ರಧಾನಮಂತ್ರಿ ಅವರು ಅಂತ ನನ್ನ ಆಶಯ. ಇವತ್ತು ಈ ಚುನಾವಣೆಗಿಂತ ಚುನಾವಣೆ ವಿಭಿನ್ನ. ಈಗ ಒಂದು ಚುನಾವಣೆ ಮುಗೀತು, ಅಲ್ಲಿಗೆ ಮುಗೀತು. ಮತ್ತೊಂದು ಚುನಾವಣೆ ಅದು 25% ಸ್ಟಾರ್ಟ್ ಆಗ್ತದೆ. 25% ಕಾಂಗ್ರೆಸ್ಸಿಗೆ ಓಟ್ ಹಾಕುವವರು, ಒಂದು 25% BJPಗೆ ಓಟ್ ಹಾಕುವವರು. ಉಳಿದ 50% ಜನ ವಾಚ್ ಮಾಡ್ತಾರೆ, ಯಾವ ಪಕ್ಷ ಅಧಿಕಾರಕ್ಕೆ ಬಂದರೆ ಈ ದೇಶದ ಬಗ್ಗೆ ನಾವು ಚಿಂತನೆ ಮಾಡ್ಬೋದು, ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು, ಯಾವ ಅಭ್ಯರ್ಥಿ ಆಗ್ಬೋದು ಅನ್ನುವಂಥದ್ರ ಬಗ್ಗೆ ಅವರು ಆಲೋಚನೆಯನ್ನು ಮಾಡ್ತಾರೆ. ಇವತ್ತು ನೀವು ಹೇಳಿದಾಗೆ 2,70,000 ಓಟ್ಗಳ ಡಿಫರೆನ್ಸ್ ಇತ್ತು ನಮಗೆ. 2,20,000 ಅಂದರೆ ನಮಗೆ ಸಾಮಾನ್ಯ ಒಂದು 1,40,000 ಓಟು ಆ ಕಡೆಯಿಂದ ಈ ಕಡೆ ಬರಬೇಕು ಅಂತ ಲೆಕ್ಕಾಚಾರ ಸಾಮಾನ್ಯವಾಗಿ ಇರ್ತದೆ. ಇವತ್ತಿನ ಪರಿಸ್ಥಿತಿಯಲ್ಲಿ ನಮ್ಮದು ಒಂದು ಸ್ಟ್ರಾಟಜಿ ನಾವು ವರ್ಕೌಟ್ ಮಾಡಿದ್ದೇವೆ. ಆ ಸ್ಟ್ರಾಟಜಿಯನ್ನು ಮಾತ್ರ ನಾನು ನಿಮಗೆ ಹೇಳೋಕ್ಕಾಗಲ್ಲ. ಯಾವ್ಯಾವ ರೀತಿ ಎಲ್ಲೆಲ್ಲಿ ಓಟು ನಮಗೆ ಬರ್ತದೆ ಅನ್ನೋದನ್ನು ನಾವಿಲ್ಲಿ ಬಹಿರಂಗಪಡಿಸಲಿಕ್ಕೆ ಆಗೋದಿಲ್ಲ. ಅಂತೂ ಈ ಚುನಾವಣೆ ಏನಿದೆ, ಜನರಿಗೆ ಕೇಂದ್ರ ಸರ್ಕಾರದ ಬಗ್ಗೆ ಗಮನನಿರಸನಗೊಂಡಿದ್ದಾರೆ, ನಮ್ಮ ಗ್ಯಾರಂಟಿಗಳ ಬಗ್ಗೆ ಒಲವು ಹೊಂದಿದ್ದಾರೆ ಮತ್ತು ನಮ್ಮನ್ನು ಅವ್ರು ನಂಬಿದ್ದಾರೆ. ನಾವು ಚುನಾವಣೆಯ ಸಂದರ್ಭ ನಾವು ಗ್ಯಾರಂಟಿಗಳನ್ನು ಕೊಡ್ತೇವೆ ಅಂತ ಹೇಳಿದ್ವಿ, ಆಗ ನಮಗೆ 43% ಓಟನ್ನು ನಮಗೆ ಕಾಂಗ್ರೆಸ್ಗೆ ಕೊಟ್ಟಿದ್ದಾರೆ. ಇವತ್ತು ನಾವು ಅನುಷ್ಠಾನ ಮಾಡಿದ್ದೇವೆ. ನಾವು ಅನುಷ್ಠಾನ ಮಾಡಿದ್ರಿಂದ ಇವತ್ತು ಜನರಿಗೆ ಭರವಸೆ ಬಂದಿದೆ. ಇವತ್ತು ಕೇಂದ್ರ ಸರ್ಕಾರದ ನಮ್ಮದು ಪ್ರಣಾಳಿಕೆಯಲ್ಲಿ ಕೂಡ ನಾವು 5 ಗ್ಯಾರಂಟಿಗಳನ್ನು ಕೊಟ್ಟಿದ್ದೇವೆ. ಆದ್ದರಿಂದ ಜನರಿಗೆ ಇವತ್ತು ಏನು ಭರವಸೆ ಇದೆ ಅಂತ ಹೇಳಿದರೆ, ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಆಡಳಿತ ಮಾಡಿದಾಗ, ಆಡಳಿತಕ್ಕೆ ಬಂದಾಗ ಕೊಟ್ಟ ಗ್ಯಾರಂಟಿಗಳನ್ನು ಈಡೇರಿಸಿದ್ದಾರೆ. ಆದ್ದರಿಂದ ಕಾಂಗ್ರೆಸ್ ಸರ್ಕಾರ ಕೇಂದ್ರದಲ್ಲಿ ಬಂದರೆ ಖಂಡಿತ ಈ ಗ್ಯಾರಂಟಿಗಳನ್ನು ಅಲ್ಲಿ ಕೂಡ ಅನುಷ್ಠಾನಕ್ಕೆ ತರ್ತಾರೆ ಅನ್ನುವಂಥ ಭರವಸೆ ನಮ್ಮ ಮೇಲೆ ಅವರಿಗೆ ಇದೆ. ಈ ಭರವಸೆಯ ಮೇಲೆ ನಾವು ಇವತ್ತು ಮತ್ತು ಈ ಮತಗಳ ವಿಭಜನೆ ಈಗ ಆಲ್ಮೋಸ್ಟ್ ಒಂದು ಉದಾಹರಣೆ ಹೇಳೋದಾದ್ರೆ JDS. ಇಲ್ಲಿ JDS ಎಲ್ಲ ಪದಾಧಿಕಾರಿಗಳು ಕಾಂಗ್ರೆಸ್ ಪಕ್ಷವನ್ನು ಸೇರಿಕೊಂಡಿದ್ದಾರೆ. ಆ ಒಂದು ಪಕ್ಷ ಇಲ್ಲಿ ಸುಮಾರು 40,000-50,000 ಓಟೇನೋ ಇರ್ಬೋದು ಅವರಿಗೆ. ಇವತ್ತು JDS ಅಲ್ಲಿ ಇಲ್ಲ. ಕರ್ನಾಟಕ ಇಲ್ಲಿ ಮಂಗಳೂರಿನಲ್ಲಿ JDS ಇಲ್ಲ, ಅದರ ಸಂಪೂರ್ಣ ಬಂದಿದೆ. ಈಗ ಆಪ್ನವರು ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ, CPI-CPM ಅವರು ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಈ ಎಲ್ಲ ಪಕ್ಷಗಳ ಓಟನ್ನು ಬಿಟ್ಟು ಬೇರೆ ಬಗ್ಗೆ ನಾನು ನಿಮಗೆ ಹೇಳಕ್ಕೆ ಹೋಗಲ್ಲ. ಇದನ್ನು ಬಿಟ್ಟು ನಾವು ನಮ್ಮ ಗ್ಯಾರಂಟಿಗಳು ಮತ್ತು ಇತರರಿಂದ ನಮಗೆ ಸುಮಾರು ಈ 43%ನಲ್ಲಿಯೇ ನಾವು ಕಳೆದ ಸಲ ಸುಮಾರು 18 ಸೀಟ್ಗಳಲ್ಲಿ ನಾವು ಹೆಚ್ಚು ಮತಗಳನ್ನು ಪಡೆದಿದ್ದೇವೆ. 18 ಪಾರ್ಲಿಮೆಂಟ್ ಸೀಟ್ಗಳಲ್ಲಿ ಕರ್ನಾಟಕದಲ್ಲಿ. ಇವತ್ತು JDS BJPಯೊಂದಿಗೆ ಸೇರಿದೆ. ಈ JDS BJPಯೊಂದಿಗೆ ಸೇರಿದ್ರಿಂದ ಆ ಮತ ಲೆಕ್ಕಾಚಾರದಲ್ಲಿ ಕೂಡ ನಾವು 10 ಕ್ಷೇತ್ರದಲ್ಲಿ ಲೀಡ್ ಇದ್ದೇವೆ, ಅವರ ಮತಗಳನ್ನು ಒಟ್ಟಿಗೆ ಮಾಡಿದರೆ. ಇವತ್ತು ಮತದಾನ ಆಗುವಂಥ ಸಂದರ್ಭ ನಾವು ಏನು JDSನೊಂದಿಗೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಮೈತ್ರಿ ಮಾಡಿಕೊಂಡು ಒಳಏಟನ್ನು ತಿಂದುವ ಅದೇ ಒಳಏಟು ಇವತ್ತು BJPಯವರಿಗೆ ಬರ್ತಾ ಇದೆ. BJPಯವರು JDSಗೆ ಓಟ್ ಹಾಕಲ್ಲ, JDSನವರು BJPಗೆ ಓಟ್ ಹಾಕಲ್ಲ.
ಅಂತೂ ಅದರಿಂದ ವೋಟ್ ಶೇರಿಂಗ್ ಏನು ಅವ್ರ ಪರ್ಸೆಂಟೇಜ್ ಇದೆ, ಎಷ್ಟು ಸಿಗಬೇಕಿತ್ತು ಅಷ್ಟು ವೋಟ್ ಅವರಿಗೆ ಬರುವುದಿಲ್ಲ. ಸೊ ನಾವು ಅಂತೂ 20ರಿಂದ 24 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪಕ್ಷ ಇವತ್ತು ಕರ್ನಾಟಕದಲ್ಲಿ ನಾವು ಗೆಲ್ತೇವೆ. ಆ ಪರಿಸ್ಥಿತಿ ನಮ್ಮದು ಲೆಕ್ಕಾಚಾರ ಪ್ರಥಮವಾಗಿ 14ರಿಂದ 15 ಸೀಟು ಅನ್ನುವಂಥದ್ದು ನಮ್ಮ ಲೆಕ್ಕಾಚಾರ ಇತ್ತು. ಇವತ್ತಿನ ಪರಿಸ್ಥಿತಿಯಲ್ಲಿ 20ರಿಂದ 24 ಸೀಟ್ನಷ್ಟು ನಾವು ಖಂಡಿತ ಕಾಂಗ್ರೆಸ್ ಗೆಲ್ತೇವೆ. ಅದರಲ್ಲಿ ಮಂಗಳೂರು, ಉಡುಪಿ ಕೂಡ ಸೇರಿದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇದು ಹೊಸ ವೋಟರ್ಸ್ ನಿಮ್ಗೆ ಟರ್ನ್ ಆಗ್ತಾರಾ? ಯಾಕಂದ್ರೆ ಹಿಂದಿನಿಂದ ನೋಡಿದಾಗೆ ಹೊಸ ವೋಟರ್ಸ್ ನಿಮ್ಗೆ ಜಿಲ್ಲಾ ಕಾಂಗ್ರೆಸ್ ಪದಾಧಿಕಾರಿಗಳಿದ್ದೀವಿ. ಕಳೆದ 3 ದಿನದ ಮೊದಲೇ ನಮ್ಮ ಅಧ್ಯಕ್ಷರ ಪತ್ರಿಕಾಗೋಷ್ಠಿ ಇತ್ತು. ಆದರೆ ಆ ದಿನ ನಮ್ಮ AICC ಪ್ರಧಾನ ಕಾರ್ಯದರ್ಶಿ ನಿರಂತರವಾಗಿ ನಮ್ಮ ಜೊತೆ ತಾವೆಲ್ಲರೂ ಸಹಕರಿಸಿ ಒಳ್ಳೆಯ ರೀತಿಯಲ್ಲಿ ಪತ್ರಿಕಾಗೋಷ್ಠಿ ನಡೆಸಿಕೊಡ್ಲಿಕ್ಕೆ ನಮಗೆ ಸಹಕಾರವನ್ನು ಕೊಟ್ಟಿದ್ದೀರಿ. ತಮಗೆಲ್ಲರಿಗೂ ನಡೆಯುವಂತ ಚುನಾವಣೆ ಜನರು ಇಡೀ ದೇಶದಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷ INDA ಇಂಡಿಯಾ ಒಕ್ಕೂಟವನ್ನು ಗೆಲ್ಲಿಸಬೇಕು ಅನ್ನುವಂಥ ಸೂಚನೆ ಇವತ್ತು ಬರ್ತಾ ಇದೆ. ಪ್ರಥಮ ಹಂತದ ಚುನಾವಣೆಯಲ್ಲಿ ಕೂಡ ಇಂಡಿಯಾ ಒಕ್ಕೂಟ NDAಗಿಂತ ಮುಂದಿದೆ ಅನ್ನುವಂಥ ವರದಿ ಕೂಡ ನಮಗೆ ಬರ್ತಾ ಇದೆ. ಆದ್ರಿಂದ ದೇಶದಲ್ಲಿ ನಾವು ಖಂಡಿತ ಈ ಸಲ ಈ ಚುನಾವಣೆಯಲ್ಲಿ ಗೆದ್ದು ಬರ್ತೇವೆ. ಕರ್ನಾಟಕ ರಾಜ್ಯದಲ್ಲಿ ಕೂಡ 20ರಿಂದ 24ರಷ್ಟು ಕ್ಷೇತ್ರಗಳಲ್ಲಿ ಖಂಡಿತ ಕಾಂಗ್ರೆಸ್ ಪಕ್ಷ ಜಯಗಳಿಸುತ್ತದೆ. ದೇಶದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ನೇತೃತ್ವದ ಸರ್ಕಾರ ಬರ್ತದೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಇವತ್ತು ಭಾರತೀಯ ಜನತಾ ಪಕ್ಷ ಸೋಲೊಪ್ಪಿಕೊಂಡಿದೆ. ಅವರಿಗೆ ಮೋದಿ ಹವಾ ಅಂತ ಹೇಳ್ತಾ ಇದ್ರು. ಇವತ್ತು ಮೋದಿ ಹವಾ ಇಲ್ಲಿ ಕಾಣಿಸ್ತಾ ಇಲ್ಲ. ಎಲ್ಲಿ ಕೂಡ ಮೋದಿಯ ಹವಾ ಇವತ್ತು ಇಲ್ಲಿ ಕಾಣಿಸ್ತಾ ಇಲ್ಲ. ಬಹುಶಃ ಮೋದಿಯವರು ಪ್ರಥಮ ಬಾರಿಗೆ ಮಂಗಳೂರಿಗೆ ಬಂದಂತ ಸಂದರ್ಭ ತಾವೆಲ್ಲ ನೋಡಿರ್ತೀರಿ. ಏರ್ಪೋರ್ಟ್ನಿಂದ ನೆಹರು ಮೈದಾನದವರೆಗೆ ಅವರು ರ್ಯಾಲಿಯನ್ನು, ರೋಡ್ ಶೋ ಅನ್ನು ಮಾಡಿದರು. ಲಕ್ಷಾಂತರ ಜನ ಎರಡೂ ಕಡೆಯಲ್ಲಿ ನಿಂತುಕೊಂಡು ಅವರನ್ನು ಸ್ವಾಗತಿಸಿದಂತ ಚಿತ್ರಣವನ್ನು ನಾವು ನೋಡಿದ್ದೇವೆ. ಇವತ್ತು ಮೊನ್ನೆ ಪ್ರಧಾನಿಯವರು ಮಂಗಳೂರಿಗೆ ಬಂದಿದ್ದರು. ಮಂಗಳೂರಿಗೆ ಬಂದಂತ ಸಂದರ್ಭ ಕೇವಲ ಲಾಲ್ಬಾಗ್ನಿಂದ ನವಭಾರತ ಸರ್ಕಲ್ ವರೆಗೆ ಹೆಚ್ಚು ಕಮ್ಮಿ 1 ಕಿಲೋಮೀಟರ್. ಇಷ್ಟು ಪಾದಯಾತ್ರೆಗೆ ಒಂದು 10-25 ಸಾವಿರ ಜನರನ್ನು ಸೇರಿಸಲಿಕ್ಕೆ ಅವರಿಗೆ ಕಷ್ಟ ಆಯಿತು. ಲಕ್ಷಾಂತರ ಜನ ಮೋದಿಯವರ ಹೆಸರಲ್ಲಿ ಬರ್ತಾ ಇದ್ರು. ಇವತ್ತು ಉಡುಪಿ, ಕಾಸರಗೋಡು, ಮಂಗಳೂರು ಜಿಲ್ಲೆ, ಚಿಕ್ಕಮಗಳೂರು ಎಲ್ಲಾ ಜಿಲ್ಲೆಗಳಿಂದ ಕೂಡ ಪ್ರೆಷರೈಸ್ ಮಾಡಿ 20ರಿಂದ 25 ಸಾವಿರ ಜನ ಮಾಡ್ಲಿಕ್ಕೆ ಅವರಿಗೆ ಕಷ್ಟ ಆಗಿದೆ. ಕಾರ್ಯಕರ್ತರು ವಾಲಂಟಿಯರ್ ಆಗಿ ಬರ್ತಾ ಇಲ್ಲ ಇವತ್ತು ಅವ್ರ ಜೊತೆ. ಆದ್ರಿಂದ ಗೊತ್ತಾಗ್ತದೆ ಮೋದಿ ಹವಾ ಈ ದೇಶದಲ್ಲಿ ಅಥವಾ ಮಂಗಳೂರಿನಲ್ಲಿ ಇಲ್ಲ. ಮೋದಿ ಹವಾ ಹೊರಟೋಗಿದೆ. ಈಗ ಇರುವುದು ಕೇವಲ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಹವಾ, ಸಿದ್ದರಾಮಯ್ಯನವರ ಹವಾ ಬಿಟ್ರೆ ಕರ್ನಾಟಕ ರಾಜ್ಯದಲ್ಲಿ ಮೋದಿ ಹವಾ ಇಲ್ಲ. ಸಂಪೂರ್ಣವಾಗಿ ಸೋಲೊಪ್ಪುಕೊಂಡಾಗಿದೆ. ಯಾಕೆಂದ್ರೆ 5 ಜನ ಅವರ ಶಾಸಕರುಗಳೆಲ್ಲ ನಿರಾಸಕ್ತಿ, ಕಾರ್ಯಕರ್ತರಿಗೂ ನಿರಾಸಕ್ತಿ. ಎಲ್ಲಿ ಅವರು ಒಳಗೇಟು ಕೊಡ್ತಾರೆ ಅನ್ನುವಂಥ ಭೀತಿ ಕ್ಯಾಂಡಿಡೇಟಿಗೆ. ಮೋದಿ ಹವಾ ಇವತ್ತು ಇಲ್ಲ. ಇವರು ಬಣ ರಾಜಕೀಯ ಅಷ್ಟು ಜೋರಾಗಿದೆ. MLAಗಳು ಕೂಡ ಸಹಕರಿಸ್ತಿಲ್ಲ ಇವರಿಗೆ. ಕ್ಯಾಂಡಿಡೇಟ್ ಕೂಡ ಎಲ್ಲಿ ಕೂಡ ಅವ್ರು ಭಾಷಣ ಮಾಡಿದ್ರೆ ಎಲ್ಲಿ ಸಿಕ್ಕಿ ಬೀಳ್ತಾರೆ ಅಂತೇಳಿ ಅವರಿಗೆ ಭಾಷಣ ಮಾಡಬಾರ್ದು ಅಂತಲೇ BJPಯಿಂದ ಡೈರೆಕ್ಷನ್ ಹೋಗಿದೆ ಅಂತ ಹೇಳ್ತಾರೆ. ನೋಡಿದ್ದೀರಿ ನೀವು, ಇಲ್ಲಿ ನಮ್ಮ ಏನೋ ಒಂದು ಕಾರ್ಯಕ್ರಮದಲ್ಲಿ ಏನೇನೋ ಮಾತಾಡಿ ಇನ್ನವರು ಮಾತನಾಡೋದೇ ಬೇಡ ಅನ್ನುವಂಥ ಪರಿಸ್ಥಿತಿಗೆ ಬಂದು ಬಿಟ್ಟಿದ್ದಾರೆ. ಅಂಥ ಕ್ಯಾಂಡಿಡೇಟ್ ಇವತ್ತು BJPಯಿಂದ ಸ್ಪರ್ಧೆ ಮಾಡ್ತಾ ಇರೋದ್ರಿಂದ ಈ ಒಂದು BJPಯ ಹವಾ ಅಥವಾ ಮೋದಿ ಹವಾ ಈ ದೇಶದಲ್ಲಿ ಇಲ್ಲ ಅನ್ನೋದು ಮತದಾರರಿಗೆ, ಜನರಿಗೆ ಇವತ್ತು ಗೊತ್ತಾಗಿದೆ. ಎಲ್ಲಿ ಕೂಡ ಇವತ್ತು ನಮಗೆ ಜಿಲ್ಲೆಯಲ್ಲಿ ಪೈಪೋಟಿ ಕಾಣ್ತಾ ಇಲ್ಲ. ಕಾಂಗ್ರೆಸ್ ಪಕ್ಷದ ಮತ್ತು BJPಗೆ ಒಂದು ರೀತಿಯಲ್ಲಿ ಫೈಟ್ ಇದ್ದಂಥ ಒಂದು ಕ್ಷೇತ್ರ. ಫೈಟ್ ಅಂದರೆ ಅವ್ರದ್ದೇ ಒಂದು ರೀತಿ ಡಾಮಿನೇಟಿಂಗ್ ಇದ್ದಂಥ ಕ್ಷೇತ್ರ. ಒಂದು ಇತ್ತೀಚಿನ 33 ವರ್ಷಗಳಿಂದ ಕಾಂಗ್ರೆಸ್ ಪಕ್ಷಕ್ಕೆ ನಾವು ಗೆಲ್ಲಲಿಕ್ಕೆ ಆಗಲಿಲ್ಲ. 8 ಸಲ ಅವರು ಗೆದ್ದಿದ್ದಾರೆ. ಆದರೆ ಈ ಸಲ ಮಾತ್ರ ಎಲ್ಲಿಯೂ ಅವರ ಪೈಪೋಟಿಯೂ ಕಾಣ್ತಾ ಇಲ್ಲ. ಎಲ್ಲ ಕಡೆ ಕೂಡ ಕಾಂಗ್ರೆಸ್ಸೇ ನಮ್ಮಲ್ಲಿ ಕಾಣ್ತಾ ಇದೆ. ಆದರೂ ಕೊನೆಗೆ ಅವರಿಗೆ ಹೆದರಿಕೆ ಶುರುವಾಗಿ ಮೋದಿಯವರನ್ನೇ ಕರೆತರುವಂತಹ ವ್ಯವಸ್ಥೆಯನ್ನು ಮಾಡಿದರು. ಅವರು ಕೂಡ ಇಲ್ಲಿ ಒಂದು ಸರಿಯಾಗಿ ಮನಪೂರ್ವಕವಾಗಿ ಒಂದು ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಒಪ್ಪಲಿಲ್ಲ.
ಕೇವಲ 1 ಕಿಲೋಮೀಟರ್ನ ರೋಡ್ ಶೋ ಮಾಡಿ ಜಿಲ್ಲೆಯಲ್ಲಿ ಬಂದು ಹೋದಂತೆ ಅವರು ತೋರಿಸಿದ್ದಾರೆ ಹೊರತು ಬೇರೆ ಇಲ್ಲಿ ಆಗಲಿಲ್ಲ. ಇವತ್ತು ನಾವು ಮನವಿ ಮಾಡೋದು ಇಷ್ಟೇ, ಚುನಾವಣೆಯ ಪ್ರಚಾರದ ಕೊನೆಯ ಹಂತದಲ್ಲಿ ನಾವು ಇರುವುದರಿಂದ ಇವತ್ತು ಮೋದಿಯವರು ಕೂಡ ಒಂದು ರೀತಿ ಡೆಸ್ಪರೇಟ್ ಅವ್ರದ್ದು ಸ್ಪೀಚ್ ಅಂತ ಹೇಳ್ಬೋದು. ನಾವು ರಾಜಸ್ಥಾನದಲ್ಲಿ ಎಲ್ಲ ಕೆಲವು ಕಡೆ ಮಾತನಾಡ್ತಾರೆ, ಪ್ರಧಾನಮಂತ್ರಿಯಾಗಿ ಅವ್ರು ಏನು ಮಾತಾಡ್ತಾರೆ ಅಂತೇಳಿ ನಮಗೆ ಅದನ್ನು ಪ್ರಧಾನಿಯ ತೂಕದಲ್ಲಿ ಅವರು ಮಾತಾಡ್ತಾ ಇಲ್ಲ ಅನ್ನೋದು ನಮಗೆ ಗೋಚರಕ್ಕೆ ಬರ್ತಾ ಇದೆ. ಪ್ರಧಾನಮಂತ್ರಿ ಅವರಂದ್ರೆ ಒಂದು ಲೆವೆಲ್ ಇದೆ, ಅವರು ಜನಸಾಮಾನ್ಯರು ಮಾತಾಡಿದಂತೆ ಪ್ರಧಾನಿ ಮಾತನಾಡುವಾಗಿಲ್ಲ. ಇವತ್ತು ಮಂಗಳಸೂತ್ರದ ಬಗ್ಗೆ ಮಾತನಾಡ್ತಾರೆ, ಮುಸ್ಲಿಮರಿಗೆ ಏನು ಎಲ್ಲ ಹಂಚುತ್ತಾರೆ ಅಂತ ಹೇಳ್ತಾರೆ, ರಿಸರ್ವೇಷನನ್ನು SC ಅದನ್ನ ತೆಗೆದು ಮುಸ್ಲಿಮರಿಗೆ ಕೊಡ್ತಾರೆ ಅಂತ ಹೇಳ್ತಾರೆ. ಅದರಲ್ಲಿ ಹೇಗೆ ಸಾಧ್ಯ? ಅದನ್ನು ಅವರು ಪ್ರಧಾನಮಂತ್ರಿ ಆದವರು ಆ ಥರ ಯಾರ ಹತ್ರ ಆದರೂ ಹೇಳಿಸ್ಬೋದು, ಅವರು ಹೇಳುವಂಥ ಮಾತುಗಳಲ್ಲ ಅದು. ಯಾಕೆಂದರೆ ಅಂಥದ್ದಕ್ಕೆ ಬೇಕಾದರೆ ಅವರು ದಾಖಲೆ ಬೇಕು, ಎಲ್ಲಿ ನಾವು ರಿಸರ್ವೇಷನನ್ನು ಚೇಂಜ್ ಮಾಡ್ತಿದ್ದೇವೆ ಅಂತ ಅವ್ರನ್ನ ಊಹನೆ ಬಿಟ್ಟರೆ ಮಾಡ್ತಾರೆ ಅಂತ ಹೇಳಿದವರು, ಮಾಡ್ತಾರೆ ಅಂತ ಹೇಳಿಲ್ಲ. ಕಾಂಗ್ರೆಸ್ ಬಂದರೆ ಹಾಗೆ ಆಗ್ತದೆ ಅಂತ ಅವ್ರದ್ದು ಊಹನೆ, ಅಂಥ ಊಹನೆ ಏನಿಲ್ಲ. ಕಾಂಗ್ರೆಸ್ ಪಕ್ಷ ಅಂಥದ್ದು ಯಾವುದು ಮಾಡುವುದಿಲ್ಲ. ಇವತ್ತು ಮಂಗಳಸೂತ್ರ ಕೂಡ ಅವರಿಗೆ ಇವತ್ತು ನೆನಪಾಗಿದೆ, ಪರವಾಗಿಲ್ಲ. ಈ ಮಣಿಪುರದಲ್ಲೆಲ್ಲ ಈ ಪರಿಸ್ಥಿತಿ ಆಗ್ತಾ ಇದೆ, ಎಷ್ಟೋ ಜನರನ್ನು ಕೊಂದು ಅವರನ್ನು ಜನಾಂಗೀಯ ಗಲಾಟೆ ಆಗ್ತಾ ಇರುವಂಥ ಸಂದರ್ಭ, ಒಂದು ದಿವಸ ಕೂಡ ಅವರಲ್ಲಿ ಭೇಟಿ ಕೊಡಲಿಲ್ಲ, ಪಾರ್ಲಿಮೆಂಟ್ನಲ್ಲಿ ಮಾತನಾಡಲಿಲ್ಲ, ಅದರ ಬಗ್ಗೆ ನಿರ್ಲಕ್ಷ್ಯ ವಹಿಸಿದ್ದಾರೆ. ಆಗ ಅವರಿಗೆ ಸತ್ತವರ ಹೆಂಡತಿಯರ ಮಂಗಳಸೂತ್ರದ ಬಗ್ಗೆ ಅವರಿಗೆಲ್ಲ ನೆನಪಾಗಲಿಲ್ಲ. ನಮ್ಮ ಈ ನೋಟ್ ಬ್ಯಾನ್ನಿಂದ ಎಷ್ಟು ಜನ ತೀರ್ಕೊಂಡ್ರು, ಕೊರೋನಾದಲ್ಲಿ ಎಷ್ಟು ಜನ ತೀರ್ಕೊಂಡ್ರು, ಆಗ ಅವರಿಗೆ ಯಾವತ್ತೂ ಕೂಡ ಮಂಗಳಸೂತ್ರದ ಬಗ್ಗೆ ನೆನಪಾಗಲಿಲ್ಲ. ಇವತ್ತು ಮಂಗಳಸೂತ್ರದ ಬಗ್ಗೆ ಮಾತನಾಡ್ತಾರೆ. ಅದೊಂದು ಪವಿತ್ರವಾದ ಮಂಗಳಸೂತ್ರ ಅಂದರೆ ನಮ್ಮ ದೇಶದ ಒಂದು ಪವಿತ್ರ, ಅದಕ್ಕೆ ಇದ್ದಷ್ಟು ಪವಿತ್ರತೆ ಯಾವುದಕ್ಕಿಲ್ಲ. ಅದನ್ನು ಅವರು ಅಂಥದ್ದನ್ನೆಲ್ಲ ಎಳೆದು ತರಬಾರ್ದು ಪ್ರಧಾನಮಂತ್ರಿ ಅವರು ಅಂತ ನನ್ನ ಆಶಯ. ಇವತ್ತು ಈ ಚುನಾವಣೆಗಿಂತ ಚುನಾವಣೆ ವಿಭಿನ್ನ. ಈಗ ಒಂದು ಚುನಾವಣೆ ಮುಗೀತು, ಅಲ್ಲಿಗೆ ಮುಗೀತು. ಮತ್ತೊಂದು ಚುನಾವಣೆ ಅದು 25% ಸ್ಟಾರ್ಟ್ ಆಗ್ತದೆ. 25% ಕಾಂಗ್ರೆಸ್ಸಿಗೆ ಓಟ್ ಹಾಕುವವರು, ಒಂದು 25% BJPಗೆ ಓಟ್ ಹಾಕುವವರು, ಉಳಿದ 50% ಜನ ವಾಚ್ ಮಾಡ್ತಾರೆ. ಯಾವ ಪಕ್ಷ ಅಧಿಕಾರಕ್ಕೆ ಬಂದರೆ ಈ ದೇಶದ ಬಗ್ಗೆ ನಾವು ಚಿಂತನೆ ಮಾಡ್ಬೋದು, ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು, ಯಾವ ಅಭ್ಯರ್ಥಿ ಆಗ್ಬೋದು ಅನ್ನುವಂಥದ್ರ ಬಗ್ಗೆ ಅವರು ಆಲೋಚನೆಯನ್ನು ಮಾಡ್ತಾರೆ. ಇವತ್ತು ನೀವು ಹೇಳಿದಾಗೆ 2,70,000 ಓಟ್ಗಳ ಡಿಫರೆನ್ಸ್ ಇತ್ತು ನಮಗೆ. 2,20,000 ಅಂದರೆ ನಮಗೆ ಸಾಮಾನ್ಯ ಒಂದು 1,40,000 ಓಟು ಆ ಕಡೆಯಿಂದ ಈ ಕಡೆ ಬರಬೇಕು ಅಂತ ಲೆಕ್ಕಾಚಾರ ಸಾಮಾನ್ಯವಾಗಿ ಇರ್ತದೆ. ಇವತ್ತಿನ ಪರಿಸ್ಥಿತಿಯಲ್ಲಿ ನಮ್ಮದು ಒಂದು ಸ್ಟ್ರಾಟಜಿ ನಾವು ವರ್ಕೌಟ್ ಮಾಡಿದ್ದೇವೆ. ಆ ಸ್ಟ್ರಾಟಜಿಯನ್ನು ಮಾತ್ರ ನಾನು ನಿಮ್ಗೆ ಹೇಳೋಕ್ಕಾಗಲ್ಲ. ಯಾವ್ಯಾವ ರೀತಿ ಎಲ್ಲಿ ಓಟು ನಮಗೆ ಬರ್ತದೆ ಅನ್ನೋದನ್ನು ನಾವಿಲ್ಲಿ ಬಹಿರಂಗಪಡಿಸಲಿಕ್ಕೆ ಆಗೋದಿಲ್ಲ. ಅಂತೂ ಈ ಚುನಾವಣೆ ಏನಿದೆ, ಜನರಿಗೆ ಕೇಂದ್ರ ಸರ್ಕಾರದ ಬಗ್ಗೆ ಭ್ರಮನಿರಸನಗೊಂಡಿದ್ದಾರೆ, ನಮ್ಮ ಗ್ಯಾರಂಟಿಗಳ ಬಗ್ಗೆ ಒಲವು ಹೊಂದಿದ್ದಾರೆ ಮತ್ತು ನಮ್ಮನ್ನು ಅವ್ರು ನಂಬಿದ್ದಾರೆ. ನಾವು ಚುನಾವಣೆಯ ಸಂದರ್ಭ ನಾವು ಗ್ಯಾರಂಟಿಗಳನ್ನು ಕೊಡ್ತೇವೆ ಅಂತ ಹೇಳಿದ್ವಿ, ಆಗ ನಮಗೆ 43% ಓಟನ್ನು ನಮಗೆ ಕಾಂಗ್ರೆಸ್ಗೆ ಕೊಟ್ಟಿದ್ದಾರೆ. ಇವತ್ತು ನಾವು ಅನುಷ್ಠಾನ ಮಾಡಿದ್ದೇವೆ. ನಾವು ಅನುಷ್ಠಾನ ಮಾಡಿದ್ರಿಂದ ಇವತ್ತು ಜನರಿಗೆ ಭರವಸೆ ಬಂದಿದೆ. ಇವತ್ತು ಕೇಂದ್ರ ಸರ್ಕಾರದ ನಮ್ಮದು ಪ್ರಣಾಳಿಕೆಯಲ್ಲಿ ಕೂಡ ನಾವು 5 ಗ್ಯಾರಂಟಿಗಳನ್ನು ಕೊಟ್ಟಿದ್ದೇವೆ. ಆದ್ದರಿಂದ ಜನರಿಗೆ ಇವತ್ತು ಏನು ಭರವಸೆ ಇದೆ ಅಂತ ಹೇಳಿದರೆ, ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಆಡಳಿತಕ್ಕೆ ಬಂದಾಗ ಕೊಟ್ಟ ಗ್ಯಾರಂಟಿಗಳನ್ನು ಈಡೇರಿಸಿದ್ದಾರೆ. ಆದ್ದರಿಂದ ಕಾಂಗ್ರೆಸ್ ಸರ್ಕಾರ ಕೇಂದ್ರದಲ್ಲಿ ಬಂದರೆ ಖಂಡಿತ ಈ ಗ್ಯಾರಂಟಿಗಳನ್ನು ಅಲ್ಲಿ ಕೂಡ ಅನುಷ್ಠಾನಕ್ಕೆ ತರ್ತಾರೆ ಅನ್ನುವಂಥ ಭರವಸೆ ನಮ್ಮ ಮೇಲೆ ಅವರಿಗೆ ಇದೆ. ಈ ಭರವಸೆಯ ಮೇಲೆ ನಾವು ಇವತ್ತು ಮತ್ತು ಈ ಮತಗಳ ವಿಭಜನೆ ಈಗ ಆಲ್ಮೋಸ್ಟ್ ಒಂದು ಉದಾಹರಣೆ ಹೇಳೋದಾದ್ರೆ JDS. ಇಲ್ಲಿ JDS ಎಲ್ಲ ಪದಾಧಿಕಾರಿಗಳು ಕಾಂಗ್ರೆಸ್ ಪಕ್ಷವನ್ನು ಸೇರಿಕೊಂಡಿದ್ದಾರೆ. ಆ ಒಂದು ಪಕ್ಷ ಇಲ್ಲಿ ಸುಮಾರು 40,000-50,000 ಓಟೇನೋ ಇರ್ಬೋದು ಅವರಿಗೆ. ಇವತ್ತು JDS ಅಲ್ಲಿ ಇಲ್ಲ. ಕರ್ನಾಟಕ ಇಲ್ಲಿ ಮಂಗಳೂರಿನಲ್ಲಿ JDS ಇಲ್ಲ, ಅದರ ಸಂಪೂರ್ಣ ಬಂದಿದೆ. ಈಗ ಆಪ್ನವರು ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ, CPI CPM ನವರು ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ.
ಈ ಎಲ್ಲ ಪಕ್ಷಗಳ ಓಟನ್ನು ಬಿಟ್ಟು ಬೇರೆ ಬೇರೆ ಬಗ್ಗೆ ನಾನು ನಿಮಗೆ ಹೇಳಕ್ಕೆ ಹೋಗಲ್ಲ. ಇದನ್ನು ಬಿಟ್ಟು ನಾವು ನಮ್ಮ ಗ್ಯಾರಂಟಿಗಳು ಮತ್ತು ಇತರರಿಂದ ನಮಗೆ ಸುಮಾರು ಈ 43%ನಲ್ಲಿಯೇ ನಾವು ಕಳೆದ ಸಲ ಸುಮಾರು 18 ಸೀಟುಗಳಲ್ಲಿ ನಾವು ಹೆಚ್ಚು ಮತಗಳನ್ನು ಪಡೆದಿದ್ದೇವೆ. 18 ಪಾರ್ಲಿಮೆಂಟ್ ಸೀಟುಗಳಲ್ಲಿ ಕರ್ನಾಟಕದಲ್ಲಿ. ಇವತ್ತು JDS BJPಯೊಂದಿಗೆ ಸೇರಿದೆ. ಈ JDS BJPಯೊಂದಿಗೆ ಸೇರಿದ್ರಿಂದ ಆ ಮತ ಲೆಕ್ಕಾಚಾರದಲ್ಲಿ ಕೂಡ ನಾವು 10 ಕ್ಷೇತ್ರದಲ್ಲಿ ಲೀಡಿದ್ದೇವೆ ಅವರ ಮತಗಳನ್ನು ಒಟ್ಟಿಗೆ ಮಾಡಿದರೆ. ಇವತ್ತು ಮತದಾನ ಆಗುವಂಥ ಸಂದರ್ಭ ನಾವು ಏನು JDSನೊಂದಿಗೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಮೈತ್ರಿ ಮಾಡಿಕೊಂಡು ಒಳಏಟನ್ನು ತಿಂದುವ ಅದೇ ಒಳಏಟು ಇವತ್ತು BJPಯವರಿಗೆ ಬರ್ತಾ ಇದೆ. BJPಯವರು JDSಗೆ ಓಟ್ ಹಾಕಲ್ಲ, JDSನವರು BJPಗೆ ಓಟ್ ಹಾಕಲ್ಲ. ಅಂತೂ ಅದರಿಂದ ವೋಟ್ ಶೇರಿಂಗ್ ಏನು ಅವ್ರ ಪರ್ಸೆಂಟೇಜ್ ಇದೆ, ಎಷ್ಟು ಸಿಗಬೇಕಿತ್ತು ಅಷ್ಟು ವೋಟ್ ಅವರಿಗೆ ಬರುವುದಿಲ್ಲ. ಸೊ ನಾವು ಅಂತೂ 20ರಿಂದ 24 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪಕ್ಷ ಇವತ್ತು ಕರ್ನಾಟಕದಲ್ಲಿ ನಾವು ಗೆಲ್ತೇವೆ. ಆ ಪರಿಸ್ಥಿತಿ ನಮ್ಮದು ಲೆಕ್ಕಾಚಾರ ಪ್ರಥಮವಾಗಿ 14ರಿಂದ 15 ಸೀಟು ಅನ್ನುವಂಥದ್ದು ನಮ್ಮ ಲೆಕ್ಕಾಚಾರ ಇತ್ತು. ಇವತ್ತಿನ ಪರಿಸ್ಥಿತಿಯಲ್ಲಿ 20ರಿಂದ 24 ಸೀಟ್ನಷ್ಟು ನಾವು ಖಂಡಿತ ಕಾಂಗ್ರೆಸ್ ಗೆಲ್ತೇವೆ. ಅದರಲ್ಲಿ ಮಂಗಳೂರು, ಉಡುಪಿ ಕೂಡ ಸೇರಿದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇದು ಹೊಸ ವೋಟರ್ಸ್ ನಿಮ್ಗೆ ಟರ್ನ್ ಆಗ್ತಾರಾ? ಯಾಕಂದ್ರೆ ಹಿಂದಿನಿಂದ ನೋಡಿದಾಗ ಹೊಸ ವೋಟರ್ಸ್ ನಿಮ್ಗೆ ಜಿಲ್ಲಾ ಕಾಂಗ್ರೆಸ್ ಪದಾಧಿಕಾರಿಗಳಿದ್ದೀವಿ. ಕಳೆದ 3 ದಿನದ ಮೊದಲೇ ನಮ್ಮ ಅಧ್ಯಕ್ಷರ ಪತ್ರಿಕಾಗೋಷ್ಠಿ ಇತ್ತು. ಆದರೆ ಆ ದಿನ ನಮ್ಮ AICC ಪ್ರಧಾನ ಕಾರ್ಯದರ್ಶಿ ನಿರಂತರವಾಗಿ ನಮ್ಮ ಜೊತೆ ತಾವೆಲ್ಲರೂ ಸಹಕರಿಸಿ ಒಳ್ಳೆಯ ರೀತಿಯಲ್ಲಿ ಪತ್ರಿಕಾಗೋಷ್ಠಿ ನಡೆಸಿಕೊಡ್ಲಿಕ್ಕೆ ನಮಗೆ ಸಹಕಾರವನ್ನು ಕೊಟ್ಟಿದ್ದೀರಿ. ತಮಗೆಲ್ಲರಿಗೂ ನಡೆಯುವಂತ ಚುನಾವಣೆ ಜನರು ಇಡೀ ದೇಶದಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷ INDA ಇಂಡಿಯಾ ಒಕ್ಕೂಟವನ್ನು ಗೆಲ್ಲಿಸಬೇಕು ಅನ್ನುವಂಥ ಸೂಚನೆ ಇವತ್ತು ಬರ್ತಾ ಇದೆ. ಪ್ರಥಮ ಹಂತದ ಚುನಾವಣೆಯಲ್ಲಿ ಕೂಡ ಇಂಡಿಯಾ ಒಕ್ಕೂಟ NDAಗಿಂತ ಮುಂದಿದೆ ಅನ್ನುವಂಥ ವರದಿ ಕೂಡ ನಮಗೆ ಬರ್ತಾ ಇದೆ. ಆದ್ರಿಂದ ದೇಶದಲ್ಲಿ ನಾವು ಖಂಡಿತ ಈ ಸಲ ಈ ಚುನಾವಣೆಯಲ್ಲಿ ಗೆದ್ದು ಬರ್ತೇವೆ. ಕರ್ನಾಟಕ ರಾಜ್ಯದಲ್ಲಿ ಕೂಡ 20ರಿಂದ 24ರಷ್ಟು ಕ್ಷೇತ್ರಗಳಲ್ಲಿ ಖಂಡಿತ ಕಾಂಗ್ರೆಸ್ ಪಕ್ಷ ಜಯಗಳಿಸ್ತದೆ. ದೇಶದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ನೇತೃತ್ವದ ಸರ್ಕಾರ ಬರ್ತದೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಇವತ್ತು ಭಾರತೀಯ ಜನತಾ ಪಕ್ಷ ಸೋಲೊಪ್ಪಿಕೊಂಡಿದೆ. ಅವರಿಗೆ ಮೋದಿ ಹವಾ ಅಂತ ಹೇಳ್ತಾ ಇದ್ರು. ಇವತ್ತು ಮೋದಿ ಹವಾ ಇಲ್ಲಿ ಕಾಣಿಸ್ತಾ ಇಲ್ಲ. ಎಲ್ಲಿ ಕೂಡ ಮೋದಿಯ ಹವಾ ಇವತ್ತು ಇಲ್ಲಿ ಕಾಣಿಸ್ತಾ ಇಲ್ಲ. ಬಹುಶಃ ಮೋದಿಯವರು ಪ್ರಥಮ ಬಾರಿಗೆ ಮಂಗಳೂರಿಗೆ ಬಂದಂತ ಸಂದರ್ಭ ತಾವೆಲ್ಲ ನೋಡಿರ್ತೀರಿ. ಏರ್ಪೋರ್ಟ್ನಿಂದ ನೆಹರು ಮೈದಾನದವರೆಗೆ ಅವರು ರ್ಯಾಲಿಯನ್ನು, ರೋಡ್ ಶೋ ಅನ್ನು ಮಾಡಿದರು. ಲಕ್ಷಾಂತರ ಜನ ಎರಡೂ ಕಡೆಯಲ್ಲಿ ನಿಂತುಕೊಂಡು ಅವರನ್ನು ಸ್ವಾಗತಿಸಿದಂತ ಚಿತ್ರಣವನ್ನು ನಾವು ನೋಡಿದ್ದೇವೆ. ಇವತ್ತು ಮೊನ್ನೆ ಪ್ರಧಾನಿಯವರು ಮಂಗಳೂರಿಗೆ ಬಂದಿದ್ದರು. ಮಂಗಳೂರಿಗೆ ಬಂದಂತ ಸಂದರ್ಭ ಕೇವಲ ಲಾಲ್ಬಾಗ್ನಿಂದ ನವಭಾರತ ಸರ್ಕಲ್ ವರೆಗೆ ಹೆಚ್ಚು ಕಮ್ಮಿ 1 ಕಿಲೋಮೀಟರ್. ಇಷ್ಟು ಪಾದಯಾತ್ರೆಗೆ ಒಂದು 10-25 ಸಾವಿರ ಜನರನ್ನು ಸೇರಿಸಲಿಕ್ಕೆ ಅವರಿಗೆ ಕಷ್ಟ ಆಯಿತು. ಲಕ್ಷಾಂತರ ಜನ ಮೋದಿಯವರ ಹೆಸರಲ್ಲಿ ಬರ್ತಾ ಇದ್ರು. ಇವತ್ತು ಉಡುಪಿ, ಕಾಸರಗೋಡು, ಮಂಗಳೂರು ಜಿಲ್ಲೆ, ಚಿಕ್ಕಮಗಳೂರು ಎಲ್ಲಾ ಜಿಲ್ಲೆಗಳಿಂದ ಕೂಡ ಪ್ರೆಷರೈಸ್ ಮಾಡಿ 20ರಿಂದ 25 ಸಾವಿರ ಜನ ಮಾಡ್ಲಿಕ್ಕೆ ಅವರಿಗೆ ಕಷ್ಟ ಆಗಿದೆ. ಕಾರ್ಯಕರ್ತರು ವಾಲಂಟಿಯರ್ ಆಗಿ ಬರ್ತಾ ಇಲ್ಲ ಇವತ್ತು ಅವ್ರ ಜೊತೆ. ಆದ್ರಿಂದ ಗೊತ್ತಾಗ್ತದೆ ಮೋದಿ ಹವಾ ಈ ದೇಶದಲ್ಲಿ ಅಥವಾ ಮಂಗಳೂರಿನಲ್ಲಿ ಇಲ್ಲ. ಮೋದಿ ಹವಾ ಹೊರಟೋಗಿದೆ. ಈಗ ಇರುವುದು ಕೇವಲ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಹವಾ, ಸಿದ್ದರಾಮಯ್ಯನವರ ಹವಾ ಬಿಟ್ರೆ ಕರ್ನಾಟಕ ರಾಜ್ಯದಲ್ಲಿ ಮೋದಿ ಹವಾ ಇಲ್ಲ. ಸಂಪೂರ್ಣವಾಗಿ ಸೋಲೊಪ್ಪುಕೊಂಡಾಗಿದೆ. ಯಾಕೆಂದ್ರೆ 5 ಜನ ಅವರ ಶಾಸಕರುಗಳೆಲ್ಲ ನಿರಾಸಕ್ತಿ, ಕಾರ್ಯಕರ್ತರಿಗೂ ನಿರಾಸಕ್ತಿ. ಎಲ್ಲಿ ಅವರು ಒಳಗೇಟು ಕೊಡ್ತಾರೆ ಅನ್ನುವಂಥ ಭೀತಿ ಕ್ಯಾಂಡಿಡೇಟಿಗೆ. ಮೋದಿ ಹವಾ ಇವತ್ತು ಇಲ್ಲ. ಇವರು ಬಣ ರಾಜಕೀಯ ಅಷ್ಟು ಜೋರಾಗಿದೆ. MLAಗಳು ಕೂಡ ಸಹಕರಿಸ್ತಿಲ್ಲ ಇವರಿಗೆ. ಕ್ಯಾಂಡಿಡೇಟ್ ಕೂಡ ಎಲ್ಲಿ ಕೂಡ ಅವರು ಭಾಷಣ ಮಾಡಿದ್ರೆ ಎಲ್ಲಿ ಸಿಕ್ಕಿ ಬೀಳ್ತಾರೆ ಅಂತೇಳಿ ಅವರಿಗೆ ಭಾಷಣ ಮಾಡಬಾರ್ದು ಅಂತಲೇ BJPಯಿಂದ ಡೈರೆಕ್ಷನ್ ಹೋಗಿದೆ ಅಂತ ಹೇಳ್ತಾರೆ. ನೋಡಿದ್ದೀರಿ ನೀವು ಇಲ್ಲಿ ನಮ್ಮ ಏನೋ ಒಂದು ಕಾರ್ಯಕ್ರಮದಲ್ಲಿ ಏನೇನೋ ಮಾತಾಡಿ ಇನ್ನವರು ಮಾತನಾಡದೆ ಬೇಡ ಅನ್ನುವಂಥ ಪರಿಸ್ಥಿತಿಗೆ ಬಂದು ಬಿಟ್ಟಿದ್ದಾರೆ. ಅಂಥ ಕ್ಯಾಂಡಿಡೇಟ್ ಇವತ್ತು BJPಯಿಂದ ಸ್ಪರ್ಧೆ ಮಾಡ್ತಾ ಇರೋದ್ರಿಂದ ಈ ಒಂದು BJPಯ ಹವಾ ಅಥವಾ ಮೋದಿ ಹವಾ ಈ ದೇಶದಲ್ಲಿ ಇಲ್ಲ ಅನ್ನೋದು ಮತದಾರರಿಗೆ, ಜನರಿಗೆ ಇವತ್ತು ಗೊತ್ತಾಗಿದೆ.
ಎಲ್ಲಿ ಕೂಡ ಇವತ್ತು ನಮಗೆ ಜಿಲ್ಲೆಯಲ್ಲಿ ಪೈಪೋಟಿ ಕಾಣ್ತಾ ಇಲ್ಲ. ಕಾಂಗ್ರೆಸ್ ಪಕ್ಷದ ಮತ್ತು BJPಗೆ ಒಂದು ರೀತಿಯಲ್ಲಿ ಫೈಟ್ ಇದ್ದಂಥ ಒಂದು ಕ್ಷೇತ್ರ. ಫೈಟ್ ಅಂದರೆ ಅವ್ರದ್ದೇ ಒಂದು ರೀತಿ ಡಾಮಿನೇಟಿಂಗ್ ಇದ್ದಂಥ ಕ್ಷೇತ್ರ. ಒಂದು ಇತ್ತೀಚಿನ 33 ವರ್ಷಗಳಿಂದ ಕಾಂಗ್ರೆಸ್ ಪಕ್ಷಕ್ಕೆ ನಾವು ಗೆಲ್ಲಲಿಕ್ಕೆ ಆಗಲಿಲ್ಲ. 8 ಸಲ ಅವರು ಗೆದ್ದಿದ್ದಾರೆ. ಆದರೆ ಈ ಸಲ ಮಾತ್ರ ಎಲ್ಲಿಯೂ ಅವರ ಪೈಪೋಟಿ ಕಾಣ್ತಾ ಇಲ್ಲ. ಎಲ್ಲ ಕಡೆ ಕೂಡ ಕಾಂಗ್ರೆಸ್ಸೇ ನಮ್ಮಲ್ಲಿ ಕಾಣ್ತಾ ಇದೆ. ಆದರೂ ಕೊನೆಗೆ ಅವರಿಗೆ ಹೆದರಿಕೆ ಶುರುವಾಗಿ ಮೋದಿಯವರನ್ನೇ ಕರೆತರುವಂತಹ ವ್ಯವಸ್ಥೆಯನ್ನು ಮಾಡಿದರು. ಅವರು ಕೂಡ ಇಲ್ಲಿ ಒಂದು ಸರಿಯಾಗಿ ಮನಪೂರ್ವಕವಾಗಿ ಒಂದು ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಒಪ್ಪಲಿಲ್ಲ. ಕೇವಲ 1 ಕಿಲೋಮೀಟರ್ನ ರೋಡ್ ಶೋ ಮಾಡಿ ಜಿಲ್ಲೆಯಲ್ಲಿ ಬಂದು ಹೋದಂತೆ ಅವರು ತೋರಿಸಿದ್ದಾರೆ ಹೊರತು ಬೇರೆ ಇಲ್ಲಿ ಆಗಲಿಲ್ಲ. ಇವತ್ತು ನಾವು ಮನವಿ ಮಾಡೋದು ಇಷ್ಟೇ, ಚುನಾವಣೆಯ ಪ್ರಚಾರದ ಕೊನೆಯ ಹಂತದಲ್ಲಿ ನಾವು ಇರುವುದರಿಂದ ಇವತ್ತು ಮೋದಿಯವರು ಕೂಡ ಒಂದು ರೀತಿ ಡೆಸ್ಪರೇಟ್ ಅವ್ರದ್ದು ಸ್ಪೀಚ್ ಅಂತ ಹೇಳ್ಬೋದು. ನಾವು ರಾಜಸ್ಥಾನದಲ್ಲಿ ಎಲ್ಲ ಕೆಲವು ಕಡೆ ಮಾತನಾಡ್ತಾರೆ, ಪ್ರಧಾನಮಂತ್ರಿಯಾಗಿ ಅವ್ರು ಏನು ಮಾತಾಡ್ತಾರೆ ಅಂತೇಳಿ ನಮಗೆ ಅದನ್ನು ಪ್ರಧಾನಿಯ ತೂಕದಲ್ಲಿ ಅವರು ಮಾತಾಡ್ತಾ ಇಲ್ಲ ಅನ್ನೋದು ನಮಗೆ ಗೋಚರಕ್ಕೆ ಬರ್ತಾ ಇದೆ. ಪ್ರಧಾನಮಂತ್ರಿ ಅವರಂದರೆ ಒಂದು ಲೆವೆಲ್ ಇದೆ. ಅವರು ಜನಸಾಮಾನ್ಯರು ಮಾತಾಡಿದಂತೆ ಪ್ರಧಾನಿ ಮಾತನಾಡುವಾಗಿಲ್ಲ. ಇವತ್ತು ಮಂಗಳಸೂತ್ರದ ಬಗ್ಗೆ ಮಾತನಾಡ್ತಾರೆ, ಮುಸ್ಲಿಮರಿಗೆ ಏನು ಎಲ್ಲ ಹಂಚುತ್ತಾರೆ ಅಂತ ಹೇಳ್ತಾರೆ, ರಿಸರ್ವೇಷನನ್ನು SC ಅದನ್ನ ತೆಗೆದು ಮುಸ್ಲಿಮರಿಗೆ ಕೊಡ್ತಾರೆ ಅಂತ ಹೇಳ್ತಾರೆ. ಅದರಲ್ಲಿ ಹೇಗೆ ಸಾಧ್ಯ? ಅದನ್ನು ಅವರು ಪ್ರಧಾನಮಂತ್ರಿ ಆದವರು ಆ ಥರ ಯಾರ ಹತ್ರ ಆದರೂ ಹೇಳಿಸ್ಬೋದು. ಅವರು ಹೇಳುವಂಥ ಮಾತುಗಳಲ್ಲ ಅದು. ಯಾಕೆಂದರೆ ಅಂಥದ್ದಕ್ಕೆ ಬೇಕಾದರೆ ಅವರು ದಾಖಲೆ ಬೇಕು, ಎಲ್ಲಿ ನಾವು ರಿಸರ್ವೇಷನನ್ನು ಚೇಂಜ್ ಮಾಡ್ತಿದ್ದೇವೆ ಅಂತ ಅವ್ರನ್ನ ಊಹನೆ ಬಿಟ್ಟರೆ ಮಾಡ್ತಾರೆ ಅಂತ ಹೇಳಿದವರು, ಮಾಡ್ತಾರೆ ಅಂತ ಹೇಳಿಲ್ಲ. ಕಾಂಗ್ರೆಸ್ ಬಂದರೆ ಹಾಗೆ ಆಗ್ತದೆ ಅಂತ ಅವ್ರದ್ದು ಊಹನೆ. ಅಂಥ ಊಹನೆ ಏನಿಲ್ಲ. ಕಾಂಗ್ರೆಸ್ ಪಕ್ಷ ಅಂಥದ್ದು ಯಾವುದು ಮಾಡೋದಿಲ್ಲ. ಇವತ್ತು ಮಂಗಳಸೂತ್ರ ಕೂಡ ಅವರಿಗೆ ಇವತ್ತು ನೆನಪಾಗಿದೆ, ಪರವಾಗಿಲ್ಲ. ಈ ಮಣಿಪುರದಲ್ಲೆಲ್ಲ ಈ ಪರಿಸ್ಥಿತಿ ಆಗ್ತಾ ಇದೆ. ಎಷ್ಟೋ ಜನರನ್ನು ಕೊಂದು ಅವರನ್ನು ಜನಾಂಗೀಯ ಗಲಾಟೆ ಆಗ್ತಾ ಇರುವಂಥ ಸಂದರ್ಭ. ಒಂದು ದಿವಸ ಕೂಡ ಅವರಲ್ಲಿ ಭೇಟಿ ಕೊಡಲಿಲ್ಲ, ಪಾರ್ಲಿಮೆಂಟ್ನಲ್ಲಿ ಮಾತನಾಡಲಿಲ್ಲ. ಅದರ ಬಗ್ಗೆ ನಿರ್ಲಕ್ಷ್ಯ ವಹಿಸಿದ್ದಾರೆ. ಆಗ ಅವರಿಗೆ ಸತ್ತವರ ಹೆಂಡತಿಯರ ಮಂಗಳಸೂತ್ರದ ಬಗ್ಗೆ ಅವರಿಗೆಲ್ಲ ನೆನಪಾಗಲಿಲ್ಲ. ನಮ್ಮ ಈ ನೋಟ್ ಬ್ಯಾನ್ನಿಂದ ಎಷ್ಟು ಜನ ತೀರ್ಕೊಂಡ್ರು, ಕೊರೋನಾದಲ್ಲಿ ಎಷ್ಟು ಜನ ತೀರ್ಕೊಂಡ್ರು, ಆಗ ಅವರಿಗೆ ಯಾವತ್ತೂ ಕೂಡ ಮಂಗಳಸೂತ್ರದ ಬಗ್ಗೆ ನೆನಪಾಗಲಿಲ್ಲ. ಇವತ್ತು ಮಂಗಳಸೂತ್ರದ ಬಗ್ಗೆ ಮಾತನಾಡ್ತಾರೆ. ಅದೊಂದು ಪವಿತ್ರವಾದ ಮಂಗಳಸೂತ್ರ ಅಂದರೆ ನಮ್ಮ ದೇಶ ಒಂದು ಪವಿತ್ರ, ಅದಕ್ಕೆ ಇದ್ದಷ್ಟು ಪವಿತ್ರತೆ ಯಾವುದಕ್ಕಿಲ್ಲ. ಅದನ್ನು ಅವರು ಅಂಥದ್ದನ್ನೆಲ್ಲ ಎಳೆದು ತರಬಾರ್ದು ಪ್ರಧಾನಮಂತ್ರಿ ಅವರು ಅಂತ ನನ್ನ ಆಶಯ. ಇವತ್ತು ಈ ಚುನಾವಣೆಗಿಂತ ಚುನಾವಣೆ ವಿಭಿನ್ನ. ಈಗ ಒಂದು ಚುನಾವಣೆ ಮುಗೀತು, ಅಲ್ಲಿಗೆ ಮುಗೀತು. ಮತ್ತೊಂದು ಚುನಾವಣೆ ಅದು 25% ಸ್ಟಾರ್ಟ್ ಆಗ್ತದೆ. 25% ಕಾಂಗ್ರೆಸ್ಸಿಗೆ ಓಟ್ ಹಾಕುವವರು, ಒಂದು 25% BJPಗೆ ಓಟ್ ಹಾಕುವವರು. ಉಳಿದ 50% ಜನ ವಾಚ್ ಮಾಡ್ತಾರೆ, ಯಾವ ಪಕ್ಷ ಅಧಿಕಾರಕ್ಕೆ ಬಂದರೆ ಈ ದೇಶದ ಬಗ್ಗೆ ನಾವು ಚಿಂತನೆ ಮಾಡ್ಬೋದು, ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು, ಯಾವ ಅಭ್ಯರ್ಥಿ ಆಗ್ಬೋದು ಅನ್ನುವಂಥದ್ರ ಬಗ್ಗೆ ಅವರು ಆಲೋಚನೆಯನ್ನು ಮಾಡ್ತಾರೆ. ಇವತ್ತು ನೀವು ಹೇಳಿದಾಗೆ 2,70,000 ಓಟ್ಗಳ ಡಿಫರೆನ್ಸ್ ಇತ್ತು ನಮಗೆ. 2,20,000 ಅಂದರೆ ನಮಗೆ ಸಾಮಾನ್ಯ ಒಂದು 1,40,000 ಓಟು ಆ ಕಡೆಯಿಂದ ಈ ಕಡೆ ಬರಬೇಕು ಅಂತ ಲೆಕ್ಕಾಚಾರ ಸಾಮಾನ್ಯವಾಗಿ ಇರ್ತದೆ. ಇವತ್ತಿನ ಪರಿಸ್ಥಿತಿಯಲ್ಲಿ ನಮ್ಮದು ಒಂದು ಸ್ಟ್ರಾಟಜಿ ನಾವು ವರ್ಕೌಟ್ ಮಾಡಿದ್ದೇವೆ. ಆ ಸ್ಟ್ರಾಟಜಿಯನ್ನು ಮಾತ್ರ ನಾನು ನಿಮ್ಗೆ ಹೇಳೋಕ್ಕಾಗಲ್ಲ. ಯಾವ್ಯಾವ ರೀತಿ ಎಲ್ಲಿ ಓಟು ನಮಗೆ ಬರ್ತದೆ ಅನ್ನೋದನ್ನು ನಾವಿಲ್ಲಿ ಬಹಿರಂಗಪಡಿಸಲಿಕ್ಕೆ ಆಗೋದಿಲ್ಲ. ಅಂತೂ ಈ ಚುನಾವಣೆ ಏನಿದೆ, ಜನರಿಗೆ ಕೇಂದ್ರ ಸರ್ಕಾರದ ಬಗ್ಗೆ ಭ್ರಮನಿರಸನಗೊಂಡಿದ್ದಾರೆ, ನಮ್ಮ ಗ್ಯಾರಂಟಿಗಳ ಬಗ್ಗೆ ಒಲವು ಹೊಂದಿದ್ದಾರೆ ಮತ್ತು ನಮ್ಮನ್ನು ಅವ್ರು ನಂಬಿದ್ದಾರೆ. ನಾವು ಚುನಾವಣೆಯ ಸಂದರ್ಭ ನಾವು ಗ್ಯಾರಂಟಿಗಳನ್ನು ಕೊಡ್ತೇವೆ ಅಂತ ಹೇಳಿದ್ವಿ. ಆಗ ನಮಗೆ 43% ಓಟನ್ನು ನಮಗೆ ಕಾಂಗ್ರೆಸ್ಗೆ ಕೊಟ್ಟಿದ್ದಾರೆ. ಇವತ್ತು ನಾವು ಅನುಷ್ಠಾನ ಮಾಡಿದ್ದೇವೆ. ನಾವು ಅನುಷ್ಠಾನ ಮಾಡಿದ್ರಿಂದ ಇವತ್ತು ಜನರಿಗೆ ಭರವಸೆ ಬಂದಿದೆ. ಇವತ್ತು ಕೇಂದ್ರ ಸರ್ಕಾರದ ನಮ್ಮದು ಪ್ರಣಾಳಿಕೆಯಲ್ಲಿ ಕೂಡ ನಾವು 5 ಗ್ಯಾರಂಟಿಗಳನ್ನು ಕೊಟ್ಟಿದ್ದೇವೆ. ಆದ್ದರಿಂದ ಜನರಿಗೆ ಇವತ್ತು ಏನು ಭರವಸೆ ಇದೆ ಅಂತ ಹೇಳಿದರೆ, ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಆಡಳಿತಕ್ಕೆ ಬಂದಾಗ ಕೊಟ್ಟ ಗ್ಯಾರಂಟಿಗಳನ್ನು ಈಡೇರಿಸಿದ್ದಾರೆ.
ಆದ್ದರಿಂದ ಕಾಂಗ್ರೆಸ್ ಸರ್ಕಾರ ಕೇಂದ್ರದಲ್ಲಿ ಬಂದರೆ ಖಂಡಿತ ಈ ಗ್ಯಾರಂಟಿಗಳನ್ನು ಅಲ್ಲಿ ಕೂಡ ಅನುಷ್ಠಾನಕ್ಕೆ ತರ್ತಾರೆ ಅನ್ನುವಂಥ ಭರವಸೆ ನಮ್ಮ ಮೇಲೆ ಅವರಿಗೆ ಇದೆ. ಈ ಭರವಸೆಯ ಮೇಲೆ ನಾವು ಇವತ್ತು ಮತ್ತು ಈ ಮತಗಳ ವಿಭಜನೆ ಈಗ ಆಲ್ಮೋಸ್ಟ್ ಒಂದು ಉದಾಹರಣೆ ಹೇಳೋದಾದ್ರೆ JDS. ಇಲ್ಲಿ JDS ಎಲ್ಲ ಪದಾಧಿಕಾರಿಗಳು ಕಾಂಗ್ರೆಸ್ ಪಕ್ಷವನ್ನು ಸೇರಿಕೊಂಡಿದ್ದಾರೆ. ಆ ಒಂದು ಪಕ್ಷ ಇಲ್ಲಿ ಸುಮಾರು 40-50 ಸಾವಿರ ಓಟೇನೋ ಇರ್ಬೋದು ಅವರಿಗೆ. ಇವತ್ತು JDS ಅಲ್ಲಿ ಇಲ್ಲ. ಕರ್ನಾಟಕ ಇಲ್ಲಿ ಮಂಗಳೂರಿನಲ್ಲಿ JDS ಇಲ್ಲ, ಅದರ ಸಂಪೂರ್ಣ ಬಂದಿದೆ. ಈಗ ಆಪ್ನವರು ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ, CPI CPM ಅವರು ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಈ ಎಲ್ಲ ಪಕ್ಷಗಳ ಓಟನ್ನು ಬಿಟ್ಟು ಬೇರೆ ಬೇರೆ ಬಗ್ಗೆ ನಾನು ನಿಮಗೆ ಹೇಳಕ್ಕೆ ಹೋಗಲ್ಲ. ಇದನ್ನು ಬಿಟ್ಟು ನಾವು ನಮ್ಮ ಗ್ಯಾರಂಟಿಗಳು ಮತ್ತು ಇತರರಿಂದ ನಮಗೆ ಸುಮಾರು ಈ 43%ನಲ್ಲಿಯೇ ನಾವು ಕಳೆದ ಸಲ ಸುಮಾರು 18 ಸೀಟುಗಳಲ್ಲಿ ನಾವು ಹೆಚ್ಚು ಮತಗಳನ್ನು ಪಡೆದಿದ್ದೇವೆ. 18 ಪಾರ್ಲಿಮೆಂಟ್ ಸೀಟ್ಗಳಲ್ಲಿ ಕರ್ನಾಟಕದಲ್ಲಿ. ಇವತ್ತು JDS BJPಯೊಂದಿಗೆ ಸೇರಿದೆ. ಈ JDS BJPಯೊಂದಿಗೆ ಸೇರಿದ್ರಿಂದ ಆ ಮತ ಲೆಕ್ಕಾಚಾರದಲ್ಲಿ ಕೂಡ ನಾವು 10 ಕ್ಷೇತ್ರದಲ್ಲಿ ಲೀಡಿದ್ದೇವೆ, ಅವರ ಮತಗಳನ್ನು ಒಟ್ಟಿಗೆ ಮಾಡಿದರೆ. ಇವತ್ತು ಮತದಾನ ಆಗುವಂಥ ಸಂದರ್ಭ ನಾವು ಏನು JDSನೊಂದಿಗೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಮೈತ್ರಿ ಮಾಡಿಕೊಂಡು ಒಳಏಟನ್ನು ತಿಂದುವ ಅದೇ ಒಳಏಟು ಇವತ್ತು BJPಯವರಿಗೆ ಬರ್ತಾ ಇದೆ. BJPಯವರು JDSಗೆ ಓಟ್ ಹಾಕಲ್ಲ, JDSನವರು BJPಗೆ ಓಟ್ ಹಾಕಲ್ಲ. ಅಂತೂ ಅದರಿಂದ ವೋಟ್ ಶೇರಿಂಗ್ ಏನು ಅವ್ರ ಪರ್ಸೆಂಟೇಜ್ ಇದೆ, ಎಷ್ಟು ಸಿಗಬೇಕಿತ್ತು ಅಷ್ಟು ಓಟ್ ಅವರಿಗೆ ಬರುವುದಿಲ್ಲ. ಸೊ ನಾವು ಅಂತೂ 20-24 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪಕ್ಷ ಇವತ್ತು ಕರ್ನಾಟಕದಲ್ಲಿ ನಾವು ಗೆಲ್ತೇವೆ. ಆ ಪರಿಸ್ಥಿತಿ ನಮ್ಮದು ಲೆಕ್ಕಾಚಾರ ಪ್ರಥಮವಾಗಿ 14-15 ಸೀಟು ಅನ್ನುವಂಥದ್ದು ನಮ್ಮ ಲೆಕ್ಕಾಚಾರ ಇತ್ತು. ಇವತ್ತಿನ ಪರಿಸ್ಥಿತಿಯಲ್ಲಿ 20-24 ಸೀಟ್ನಷ್ಟು ನಾವು ಖಂಡಿತ ಕಾಂಗ್ರೆಸ್ ಗೆಲ್ತೇವೆ. ಅದರಲ್ಲಿ ಮಂಗಳೂರು, ಉಡುಪಿ ಕೂಡ ಸೇರಿದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇದು ಹೊಸ ವೋಟರ್ಸ್ ನಿಮ್ಗೆ ಟರ್ನ್ ಆಗ್ತಾರಾ? ಯಾಕಂದ್ರೆ ಹಿಂದಿನಿಂದ ನೋಡಿದಾಗ ಹೊಸ ವೋಟರ್ಸ್ ನಿಮ್ಗೆ ಜಿಲ್ಲಾ ಕಾಂಗ್ರೆಸ್ ಪದಾಧಿಕಾರಿಗಳಿದ್ದೀವಿ. ಕಳೆದ 3 ದಿನದ ಮೊದಲೇ ನಮ್ಮ ಅಧ್ಯಕ್ಷರ ಪತ್ರಿಕಾಗೋಷ್ಠಿ ಇತ್ತು. ಆದರೆ ಆ ದಿನ ನಮ್ಮ AICC ಪ್ರಧಾನ ಕಾರ್ಯದರ್ಶಿ ನಿರಂತರವಾಗಿ ನಮ್ಮ ಜೊತೆ ತಾವೆಲ್ಲರೂ ಸಹಕರಿಸಿ ಒಳ್ಳೆಯ ರೀತಿಯಲ್ಲಿ ಪತ್ರಿಕಾಗೋಷ್ಠಿ ನಡೆಸಿಕೊಡ್ಲಿಕ್ಕೆ ನಮಗೆ ಸಹಕಾರವನ್ನು ಕೊಟ್ಟಿದ್ದೀರಿ. ತಮಗೆಲ್ಲರಿಗೂ ನಡೆಯುವಂತ ಚುನಾವಣೆ ಜನರು ಇಡೀ ದೇಶದಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷ INDA ಇಂಡಿಯಾ ಒಕ್ಕೂಟವನ್ನು ಗೆಲ್ಲಿಸಬೇಕು ಅನ್ನುವಂಥ ಸೂಚನೆ ಇವತ್ತು ಬರ್ತಾ ಇದೆ. ಪ್ರಥಮ ಹಂತದ ಚುನಾವಣೆಯಲ್ಲಿ ಕೂಡ ಇಂಡಿಯಾ ಒಕ್ಕೂಟ NDAಗಿಂತ ಮುಂದಿದೆ ಅನ್ನುವಂಥ ವರದಿ ಕೂಡ ನಮಗೆ ಬರ್ತಾ ಇದೆ. ಆದ್ದರಿಂದ ದೇಶದಲ್ಲಿ ನಾವು ಖಂಡಿತ ಈ ಸಲ ಈ ಚುನಾವಣೆಯಲ್ಲಿ ಗೆದ್ದು ಬರ್ತೇವೆ. ಕರ್ನಾಟಕ ರಾಜ್ಯದಲ್ಲಿ ಕೂಡ 20-24 ಕ್ಷೇತ್ರಗಳಲ್ಲಿ ಖಂಡಿತ ಕಾಂಗ್ರೆಸ್ ಪಕ್ಷ ಜಯಗಳಿಸುತ್ತದೆ. ದೇಶದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ನೇತೃತ್ವದ ಸರ್ಕಾರ ಬರ್ತದೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಇವತ್ತು ಭಾರತೀಯ ಜನತಾ ಪಕ್ಷ ಸೋಲೊಪ್ಪಿಕೊಂಡಿದೆ. ಅವರಿಗೆ ಮೋದಿ ಹವಾ ಅಂತ ಹೇಳ್ತಾ ಇದ್ರು. ಇವತ್ತು ಮೋದಿ ಹವಾ ಇಲ್ಲಿ ಕಾಣಿಸ್ತಾ ಇಲ್ಲ. ಎಲ್ಲಿ ಕೂಡ ಮೋದಿಯ ಹವಾ ಇವತ್ತು ಇಲ್ಲಿ ಕಾಣಿಸ್ತಾ ಇಲ್ಲ. ಬಹುಶಃ ಮೋದಿಯವರು ಪ್ರಥಮ ಬಾರಿಗೆ ಮಂಗಳೂರಿಗೆ ಬಂದಂತ ಸಂದರ್ಭ ತಾವೆಲ್ಲ ನೋಡಿರ್ತೀರಿ. ಏರ್ಪೋರ್ಟ್ನಿಂದ ನೆಹರು ಮೈದಾನದವರೆಗೆ ಅವರು ರ್ಯಾಲಿಯನ್ನು, ರೋಡ್ ಶೋ ಅನ್ನು ಮಾಡಿದರು. ಲಕ್ಷಾಂತರ ಜನ ಎರಡೂ ಕಡೆಯಲ್ಲಿ ನಿಂತುಕೊಂಡು ಅವರನ್ನು ಸ್ವಾಗತಿಸಿದಂತಹ ಚಿತ್ರಣವನ್ನು ನಾವು ನೋಡಿದ್ದೇವೆ. ಇವತ್ತು ಮೊನ್ನೆ ಪ್ರಧಾನಿಯವರು ಮಂಗಳೂರಿಗೆ ಬಂದಿದ್ದರು. ಮಂಗಳೂರಿಗೆ ಬಂದಂತ ಸಂದರ್ಭ ಕೇವಲ ಲಾಲ್ಬಾಗ್ನಿಂದ ನವಭಾರತ ಸರ್ಕಲ್ ವರೆಗೆ ಹೆಚ್ಚು ಕಮ್ಮಿ 1 ಕಿಲೋಮೀಟರ್. ಇಷ್ಟು ಪಾದಯಾತ್ರೆಗೆ ಒಂದು 10-25 ಸಾವಿರ ಜನರನ್ನು ಸೇರಿಸಲಿಕ್ಕೆ ಅವರಿಗೆ ಕಷ್ಟ ಆಯಿತು. ಲಕ್ಷಾಂತರ ಜನ ಮೋದಿಯವರ ಹೆಸರಲ್ಲಿ ಬರ್ತಾ ಇದ್ರು. ಇವತ್ತು ಉಡುಪಿ, ಕಾಸರಗೋಡು, ಮಂಗಳೂರು ಜಿಲ್ಲೆ, ಚಿಕ್ಕಮಗಳೂರು ಎಲ್ಲಾ ಜಿಲ್ಲೆಗಳಿಂದ ಕೂಡ ಪ್ರೆಷರೈಸ್ ಮಾಡಿ 20-25 ಸಾವಿರ ಜನ ಮಾಡ್ಲಿಕ್ಕೆ ಅವರಿಗೆ ಕಷ್ಟ ಆಗಿದೆ. ಕಾರ್ಯಕರ್ತರು ವಾಲಂಟಿಯರ್ ಆಗಿ ಬರ್ತಾ ಇಲ್ಲ ಇವತ್ತು ಅವ್ರ ಜೊತೆ. ಆದ್ರಿಂದ ಗೊತ್ತಾಗ್ತದೆ ಮೋದಿ ಹವಾ ಈ ದೇಶದಲ್ಲಿ ಅಥವಾ ಮಂಗಳೂರಿನಲ್ಲಿ ಇಲ್ಲ. ಮೋದಿ ಹವಾ ಹೊರಟೋಗಿದೆ. ಈಗ ಇರುವುದು ಕೇವಲ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಹವಾ, ಸಿದ್ದರಾಮಯ್ಯನವರ ಹವಾ ಬಿಟ್ರೆ ಕರ್ನಾಟಕ ರಾಜ್ಯದಲ್ಲಿ ಮೋದಿ ಹವಾ ಇಲ್ಲ. ಸಂಪೂರ್ಣವಾಗಿ ಸೋಲೊಪ್ಪುಕೊಂಡಾಗಿದೆ. ಯಾಕೆಂದ್ರೆ 5 ಜನ ಅವರ ಶಾಸಕರುಗಳೆಲ್ಲ ನಿರಾಸಕ್ತಿ, ಕಾರ್ಯಕರ್ತರಿಗೂ ನಿರಾಸಕ್ತಿ. ಎಲ್ಲಿ ಅವರು ಒಳಗೇಟು ಕೊಡ್ತಾರೆ ಅನ್ನುವಂಥ ಭೀತಿ ಕ್ಯಾಂಡಿಡೇಟ್ಗೆ. ಮೋದಿ ಹವಾ ಇವತ್ತು ಇಲ್ಲ. ಇವರು ಬಣ ರಾಜಕೀಯ ಅಷ್ಟು ಜೋರಾಗಿದೆ. MLAಗಳು ಕೂಡ ಸಹಕರಿಸುತ್ತಿಲ್ಲ ಇವರಿಗೆ.
ಕ್ಯಾಂಡಿಡೇಟ್ ಕೂಡ ಎಲ್ಲಿ ಕೂಡ ಅವ್ರು ಭಾಷಣ ಮಾಡಿದರೆ ಎಲ್ಲಿ ಸಿಕ್ಕಿ ಬೀಳ್ತಾರೆ ಅಂತೇಳಿ ಅವರಿಗೆ ಭಾಷಣ ಮಾಡಬಾರ್ದು ಅಂತಲೇ BJPಯಿಂದ ಡೈರೆಕ್ಷನ್ ಹೋಗಿದೆ ಅಂತ ಹೇಳ್ತಾರೆ. ನೋಡಿದ್ದೀರಿ ನೀವು ಇಲ್ಲಿ ನಮ್ಮ ಏನೋ ಒಂದು ಕಾರ್ಯಕ್ರಮದಲ್ಲಿ ಏನೇನೋ ಮಾತಾಡಿ ಇನ್ನವ್ರು ಮಾತನಾಡೋದೇ ಬೇಡ ಅನ್ನುವಂಥ ಪರಿಸ್ಥಿತಿಗೆ ಬಂದುಬಿಟ್ಟಿದ್ದಾರೆ. ಅಂಥ ಕ್ಯಾಂಡಿಡೇಟ್ ಇವತ್ತು BJPಯಿಂದ ಸ್ಪರ್ಧೆ ಮಾಡ್ತಾ ಇರೋದ್ರಿಂದ ಈ ಒಂದು BJPಯ ಹವಾ ಅಥವಾ ಮೋದಿ ಹವಾ ಈ ದೇಶದಲ್ಲಿ ಇಲ್ಲ ಅನ್ನೋದು ಮತದಾರರಿಗೆ ಜನರಿಗೆ ಇವತ್ತು ಗೊತ್ತಾಗಿದೆ. ಎಲ್ಲಿ ಕೂಡ ಇವತ್ತು ನಮಗೆ ಜಿಲ್ಲೆಯಲ್ಲಿ ಪೈಪೋಟಿ ಕಾಣ್ತಾ ಇಲ್ಲ. ಕಾಂಗ್ರೆಸ್ ಪಕ್ಷದ ಮತ್ತು BJPಗೆ ಒಂದು ರೀತಿಯಲ್ಲಿ ಫೈಟ್ ಇದ್ದಂಥ ಒಂದು ಕ್ಷೇತ್ರ. ಫೈಟ್ ಅಂದರೆ ಅವ್ರದ್ದೇ ಒಂದು ರೀತಿ ಡಾಮಿನೇಟಿಂಗ್ ಇದ್ದಂಥ ಕ್ಷೇತ್ರ. ಒಂದು ಇತ್ತೀಚಿನ 33 ವರ್ಷಗಳಿಂದ ಕಾಂಗ್ರೆಸ್ ಪಕ್ಷಕ್ಕೆ ನಾವು ಗೆಲ್ಲಲಿಕ್ಕೆ ಆಗಲಿಲ್ಲ. 8 ಸಲ ಅವರು ಗೆದ್ದಿದ್ದಾರೆ. ಆದರೆ ಈ ಸಲ ಮಾತ್ರ ಎಲ್ಲಿಯೂ ಅವರ ಪೈಪೋಟಿಯೂ ಕಾಣ್ತಾ ಇಲ್ಲ. ಎಲ್ಲ ಕಡೆ ಕೂಡ ಕಾಂಗ್ರೆಸ್ಸೇ ನಮ್ಮಲ್ಲಿ ಕಾಣ್ತಾ ಇದೆ. ಆದರೂ ಕೊನೆಗೆ ಅವರಿಗೆ ಹೆದರಿಕೆ ಶುರುವಾಗಿ ಮೋದಿಯವರನ್ನೇ ಕರೆತರುವಂತಹ ವ್ಯವಸ್ಥೆಯನ್ನು ಮಾಡಿದರು. ಅವರು ಕೂಡ ಇಲ್ಲಿ ಒಂದು ಸರಿಯಾಗಿ ಮನಪೂರ್ವಕವಾಗಿ ಒಂದು ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಒಪ್ಪಲಿಲ್ಲ. ಕೇವಲ 1 ಕಿಲೋಮೀಟರ್ನ ರೋಡ್ ಶೋ ಮಾಡಿ ಜಿಲ್ಲೆಯಲ್ಲಿ ಬಂದು ಹೋದಂತೆ ಅವರು ತೋರಿಸಿದ್ದಾರೆ ಹೊರತು ಬೇರೆ ಏನಿಲ್ಲಿ ಆಗಲಿಲ್ಲ. ಇವತ್ತು ನಾವು ಮನವಿ ಮಾಡೋದು ಇಷ್ಟೇ, ಚುನಾವಣೆಯ ಪ್ರಚಾರದ ಕೊನೆಯ ಹಂತದಲ್ಲಿ ನಾವು ಇರುವುದರಿಂದ ಇವತ್ತು ಮೋದಿಯವರು ಕೂಡ ಒಂದು ರೀತಿ ಡೆಸ್ಪರೇಟ್ ಅವ್ರದ್ದು ಸ್ಪೀಚ್ ಅಂತ ಹೇಳ್ಬೋದು. ನಾವು ರಾಜಸ್ಥಾನದಲ್ಲಿ ಎಲ್ಲ ಕೆಲವು ಕಡೆ ಮಾತನಾಡ್ತಾರೆ, ಪ್ರಧಾನಮಂತ್ರಿಯಾಗಿ ಅವ್ರು ಏನು ಮಾತಾಡ್ತಾರೆ ಅಂತೇಳಿ ನಮಗೆ ಅದನ್ನು ಪ್ರಧಾನಿಯ ತೂಕದಲ್ಲಿ ಅವರು ಮಾತಾಡ್ತಾ ಇಲ್ಲ ಅನ್ನೋದು ನಮಗೆ ಗೋಚರಕ್ಕೆ ಬರ್ತಾ ಇದೆ. ಪ್ರಧಾನಮಂತ್ರಿಯವರಂದರೆ ಒಂದು ಲೆವೆಲ್ ಇದೆ. ಅವರು ಜನಸಾಮಾನ್ಯರು ಮಾತಾಡಿದಂತೆ ಪ್ರಧಾನಿ ಮಾತನಾಡುವಾಗಿಲ್ಲ. ಇವತ್ತು ಮಂಗಳಸೂತ್ರದ ಬಗ್ಗೆ ಮಾತನಾಡ್ತಾರೆ, ಮುಸ್ಲಿಮರಿಗೆ ಏನು ಎಲ್ಲ ಹಂಚುತ್ತಾರೆ ಅಂತ ಹೇಳ್ತಾರೆ, ರಿಸರ್ವೇಷನನ್ನು SC ಅದನ್ನ ತೆಗೆದು ಮುಸ್ಲಿಮರಿಗೆ ಕೊಡ್ತಾರೆ ಅಂತ ಹೇಳ್ತಾರೆ. ಅದರಲ್ಲಿ ಹೇಗೆ ಸಾಧ್ಯ? ಅದನ್ನು ಅವರು ಪ್ರಧಾನಮಂತ್ರಿ ಆದವರು ಆ ಥರ ಯಾರ ಹತ್ರ ಆದರೂ ಹೇಳಿಸ್ಬೋದು. ಅವರು ಹೇಳುವಂಥ ಮಾತುಗಳಲ್ಲ ಅದು. ಯಾಕೆಂದರೆ ಅಂಥದ್ದಕ್ಕೆ ಬೇಕಾದರೆ ಅವರು ದಾಖಲೆ ಬೇಕು. ಎಲ್ಲಿ ನಾವು ರಿಸರ್ವೇಷನನ್ನು ಚೇಂಜ್ ಮಾಡ್ತಿದ್ದೇವೆ ಅಂತ ಅವ್ರದ್ದು ಊಹನೆ ಬಿಟ್ಟರೆ ಮಾಡ್ತಾರೆ ಅಂತ ಹೇಳಿದವರು, ಮಾಡ್ತಾರೆ ಅಂತ ಹೇಳಿಲ್ಲ. ಕಾಂಗ್ರೆಸ್ ಬಂದರೆ ಹಾಗೆ ಆಗ್ತದೆ ಅಂತ ಅವ್ರದ್ದು ಊಹನೆ. ಅಂಥ ಊಹನೆ ಏನಿಲ್ಲ. ಕಾಂಗ್ರೆಸ್ ಪಕ್ಷ ಅಂಥದ್ದು ಯಾವುದು ಮಾಡೋದಿಲ್ಲ. ಇವತ್ತು ಮಂಗಳಸೂತ್ರ ಕೂಡ ಅವರಿಗೆ ಇವತ್ತು ನೆನಪಾಗಿದೆ, ಪರವಾಗಿಲ್ಲ. ಈ ಮಣಿಪುರದಲ್ಲೆಲ್ಲ ಈ ಪರಿಸ್ಥಿತಿ ಆಗ್ತಾ ಇದೆ. ಎಷ್ಟೋ ಜನರನ್ನು ಕೊಂದು ಅವರನ್ನು ಜನಾಂಗೀಯ ಗಲಾಟೆ ಆಗ್ತಾ ಇರುವಂಥ ಸಂದರ್ಭ, ಒಂದು ದಿವಸ ಕೂಡ ಅವರಲ್ಲಿ ಭೇಟಿ ಕೊಡಲಿಲ್ಲ, ಪಾರ್ಲಿಮೆಂಟ್ನಲ್ಲಿ ಮಾತನಾಡಲಿಲ್ಲ. ಅದರ ಬಗ್ಗೆ ನಿರ್ಲಕ್ಷ್ಯ ವಹಿಸಿದ್ದಾರೆ. ಆಗ ಅವರಿಗೆ ಸತ್ತವರ ಹೆಂಡತಿಯರ ಮಂಗಳಸೂತ್ರದ ಬಗ್ಗೆ ಅವರಿಗೆಲ್ಲ ನೆನಪಾಗಲಿಲ್ಲ. ನಮ್ಮ ಈ ನೋಟ್ ಬ್ಯಾನ್ನಿಂದ ಎಷ್ಟು ಜನ ತೀರ್ಕೊಂಡ್ರು, ಕೊರೋನಾದಲ್ಲಿ ಎಷ್ಟು ಜನ ತೀರ್ಕೊಂಡ್ರು, ಆಗ ಅವರಿಗೆ ಯಾವತ್ತೂ ಕೂಡ ಮಂಗಳಸೂತ್ರದ ಬಗ್ಗೆ ನೆನಪಾಗಲಿಲ್ಲ. ಇವತ್ತು ಮಂಗಳಸೂತ್ರದ ಬಗ್ಗೆ ಮಾತನಾಡ್ತಾರೆ. ಅದೊಂದು ಪವಿತ್ರವಾದ ಮಂಗಳಸೂತ್ರ ಅಂದರೆ ನಮ್ಮ ದೇಶದೊಂದು ಪವಿತ್ರ, ಅದಕ್ಕೆ ಇದ್ದಷ್ಟು ಪವಿತ್ರತೆ ಯಾವುದಕ್ಕಿಲ್ಲ. ಅದನ್ನು ಅವರು ಅಂಥದ್ದನ್ನೆಲ್ಲ ಎಳೆದು ತರಬಾರ್ದು ಪ್ರಧಾನಮಂತ್ರಿ ಅವರು ಅಂತ ನನ್ನ ಆಶಯ. ಇವತ್ತು ಈ ಚುನಾವಣೆಗಿಂತ ಚುನಾವಣೆ ವಿಭಿನ್ನ. ಈಗ ಒಂದು ಚುನಾವಣೆ ಮುಗೀತು, ಅಲ್ಲಿಗೆ ಮುಗೀತು. ಮತ್ತೊಂದು ಚುನಾವಣೆ ಅದು 25% ಸ್ಟಾರ್ಟ್ ಆಗ್ತದೆ. 25% ಕಾಂಗ್ರೆಸ್ಸಿಗೆ ಓಟ್ ಹಾಕುವವರು, ಒಂದು 25% BJPಗೆ ಓಟ್ ಹಾಕುವವರು. ಉಳಿದ 50% ಜನ ವಾಚ್ ಮಾಡ್ತಾರೆ. ಯಾವ ಪಕ್ಷ ಅಧಿಕಾರಕ್ಕೆ ಬಂದರೆ ಈ ದೇಶದ ಬಗ್ಗೆ ನಾವು ಚಿಂತನೆ ಮಾಡ್ಬೋದು, ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು, ಯಾವ ಅಭ್ಯರ್ಥಿ ಆಗ್ಬೋದು ಅನ್ನುವಂಥದ್ರ ಬಗ್ಗೆ ಅವರು ಆಲೋಚನೆಯನ್ನು ಮಾಡ್ತಾರೆ. ಇವತ್ತು ನೀವು ಹೇಳಿದಾಗೆ 2,70,000 ಓಟ್ಗಳ ಡಿಫರೆನ್ಸ್ ಇತ್ತು ನಮಗೆ. 2,20,000 ಅಂದರೆ ನಮಗೆ ಸಾಮಾನ್ಯ ಒಂದು 1,40,000 ಓಟು ಆ ಕಡೆಯಿಂದ ಈ ಕಡೆ ಬರಬೇಕು ಅಂತ ಲೆಕ್ಕಾಚಾರ ಸಾಮಾನ್ಯವಾಗಿ ಇರ್ತದೆ. ಇವತ್ತಿನ ಪರಿಸ್ಥಿತಿಯಲ್ಲಿ ನಮ್ಮದು ಒಂದು ಸ್ಟ್ರಾಟಜಿ ನಾವು ವರ್ಕೌಟ್ ಮಾಡಿದ್ದೇವೆ. ಆ ಸ್ಟ್ರಾಟಜಿಯನ್ನು ಮಾತ್ರ ನಾನು ನಿಮ್ಗೆ ಹೇಳೋಕ್ಕಾಗಲ್ಲ. ಯಾವ್ಯಾವ ರೀತಿ ಎಲ್ಲಿ ಓಟು ನಮಗೆ ಬರ್ತದೆ ಅನ್ನೋದನ್ನು ನಾವಿಲ್ಲಿ ಬಹಿರಂಗಪಡಿಸಲಿಕ್ಕೆ ಆಗೋದಿಲ್ಲ.
ಅಂತೂ ಈ ಚುನಾವಣೆ ಏನಿದೆ ಜನರಿಗೆ ಕೇಂದ್ರ ಸರ್ಕಾರದ ಬಗ್ಗೆ ಭ್ರಮನಿರಸನಗೊಂಡಿದ್ದಾರೆ, ನಮ್ಮ ಗ್ಯಾರಂಟಿಗಳ ಬಗ್ಗೆ ಒಲವು ಹೊಂದಿದ್ದಾರೆ ಮತ್ತು ನಮ್ಮನ್ನು ಅವ್ರು ನಂಬಿದ್ದಾರೆ. ನಾವು ಚುನಾವಣೆಯ ಸಂದರ್ಭ ನಾವು ಗ್ಯಾರಂಟಿಗಳನ್ನು ಕೊಡ್ತೇವೆ ಅಂತ ಹೇಳಿದ್ವಿ, ಆಗ ನಮಗೆ 43% ಓಟನ್ನು ನಮಗೆ ಕಾಂಗ್ರೆಸ್ಗೆ ಕೊಟ್ಟಿದ್ದಾರೆ. ಇವತ್ತು ನಾವು ಅನುಷ್ಠಾನ ಮಾಡಿದ್ದೇವೆ. ನಾವು ಅನುಷ್ಠಾನ ಮಾಡಿದ್ರಿಂದ ಇವತ್ತು ಜನರಿಗೆ ಭರವಸೆ ಬಂದಿದೆ. ಇವತ್ತು ಕೇಂದ್ರ ಸರ್ಕಾರದ ನಮ್ಮದು ಪ್ರಣಾಳಿಕೆಯಲ್ಲಿ ಕೂಡ ನಾವು 5 ಗ್ಯಾರಂಟಿಗಳನ್ನು ಕೊಟ್ಟಿದ್ದೇವೆ. ಆದ್ದರಿಂದ ಜನರಿಗೆ ಇವತ್ತು ಏನು ಭರವಸೆ ಇದೆ ಅಂತ ಹೇಳಿದರೆ, ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಆಡಳಿತ ಮಾಡಿದಾಗ, ಆಡಳಿತಕ್ಕೆ ಬಂದಾಗ ಕೊಟ್ಟ ಗ್ಯಾರಂಟಿಗಳನ್ನು ಈಡೇರಿಸಿದ್ದಾರೆ. ಆದ್ದರಿಂದ ಕಾಂಗ್ರೆಸ್ ಸರ್ಕಾರ ಕೇಂದ್ರದಲ್ಲಿ ಬಂದರೆ ಖಂಡಿತ ಈ ಗ್ಯಾರಂಟಿಗಳನ್ನು ಅಲ್ಲಿ ಕೂಡ ಅನುಷ್ಠಾನಕ್ಕೆ ತರ್ತಾರೆ ಅನ್ನುವಂಥ ಭರವಸೆ ನಮ್ಮ ಮೇಲೆ ಅವರಿಗೆ ಇದೆ. ಈ ಭರವಸೆಯ ಮೇಲೆ ನಾವು ಇವತ್ತು ಮತ್ತು ಈ ಮತಗಳ ವಿಭಜನೆ ಈಗ ಆಲ್ಮೋಸ್ಟ್ ಒಂದು ಉದಾಹರಣೆ ಹೇಳೋದಾದ್ರೆ JDS. ಇಲ್ಲಿ JDS ಎಲ್ಲ ಪದಾಧಿಕಾರಿಗಳು ಕಾಂಗ್ರೆಸ್ ಪಕ್ಷವನ್ನು ಸೇರಿಕೊಂಡಿದ್ದಾರೆ. ಆ ಒಂದು ಪಕ್ಷ ಇಲ್ಲಿ ಸುಮಾರು 40-50 ಸಾವಿರ ಓಟೇನೋ ಇರ್ಬೋದು ಅವರಿಗೆ. ಇವತ್ತು JDS ಅಲ್ಲಿ ಇಲ್ಲ. ಕರ್ನಾಟಕ ಇಲ್ಲಿ ಮಂಗಳೂರಿನಲ್ಲಿ JDS ಇಲ್ಲ, ಅದರ ಸಂಪೂರ್ಣ ಬಂದಿದೆ. ಈಗ ಆಪ್ನವರು ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ, CPI CPM ಅವರು ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಈ ಎಲ್ಲ ಪಕ್ಷಗಳ ಓಟನ್ನು ಬಿಟ್ಟು ಬೇರೆ ಬೇರೆ ಬಗ್ಗೆ ನಾನು ನಿಮಗೆ ಹೇಳಕ್ಕೆ ಹೋಗಲ್ಲ. ಇದನ್ನು ಬಿಟ್ಟು ನಾವು ನಮ್ಮ ಗ್ಯಾರಂಟಿಗಳು ಮತ್ತು ಇತರರಿಂದ ನಮಗೆ ಸುಮಾರು ಈ 43%ನಲ್ಲಿಯೇ ನಾವು ಕಳೆದ ಸಲ ಸುಮಾರು 18 ಸೀಟುಗಳಲ್ಲಿ ನಾವು ಹೆಚ್ಚು ಮತಗಳನ್ನು ಪಡೆದಿದ್ದೇವೆ. 18 ಪಾರ್ಲಿಮೆಂಟ್ ಸೀಟುಗಳಲ್ಲಿ ಕರ್ನಾಟಕದಲ್ಲಿ. ಇವತ್ತು JDS BJPಯೊಂದಿಗೆ ಸೇರಿದೆ. ಈ JDS BJPಯೊಂದಿಗೆ ಸೇರಿದ್ರಿಂದ ಆ ಮತ ಲೆಕ್ಕಾಚಾರದಲ್ಲಿ ಕೂಡ ನಾವು 10 ಕ್ಷೇತ್ರದಲ್ಲಿ ಲೀಡಿದ್ದೇವೆ, ಅವರ ಮತಗಳನ್ನು ಒಟ್ಟಿಗೆ ಮಾಡಿದರೆ. ಇವತ್ತು ಮತದಾನ ಆಗುವಂಥ ಸಂದರ್ಭ ನಾವು ಏನು JDSನೊಂದಿಗೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಮೈತ್ರಿ ಮಾಡಿಕೊಂಡು ಒಳಏಟನ್ನು ತಿಂದುವ ಅದೇ ಒಳಏಟು ಇವತ್ತು BJPಯವರಿಗೆ ಬರ್ತಾ ಇದೆ. BJPಯವರು JDSಗೆ ಓಟ್ ಹಾಕಲ್ಲ, JDSನವರು BJPಗೆ ಓಟ್ ಹಾಕಲ್ಲ. ಅಂತೂ ಅದರಿಂದ ವೋಟ್ ಶೇರಿಂಗ್ ಏನು ಅವ್ರ ಪರ್ಸೆಂಟೇಜ್ ಇದೆ, ಎಷ್ಟು ಸಿಗಬೇಕಿತ್ತು ಅಷ್ಟು ಓಟ್ ಅವರಿಗೆ ಬರುವುದಿಲ್ಲ. ಸೊ ನಾವು ಅಂತೂ 20-24 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪಕ್ಷ ಇವತ್ತು ಕರ್ನಾಟಕದಲ್ಲಿ ನಾವು ಗೆಲ್ತೇವೆ. ಆ ಪರಿಸ್ಥಿತಿ ನಮ್ಮದು ಲೆಕ್ಕಾಚಾರ ಪ್ರಥಮವಾಗಿ 14-15 ಸೀಟು ಅನ್ನುವಂಥದ್ದು ನಮ್ಮ ಲೆಕ್ಕಾಚಾರ ಇತ್ತು. ಇವತ್ತಿನ ಪರಿಸ್ಥಿತಿಯಲ್ಲಿ 20-24 ಸೀಟ್ನಷ್ಟು ನಾವು ಖಂಡಿತ ಕಾಂಗ್ರೆಸ್ ಗೆಲ್ತೇವೆ. ಅದರಲ್ಲಿ ಮಂಗಳೂರು, ಉಡುಪಿ ಕೂಡ ಸೇರಿದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದು ಹೊಸ ವೋಟರ್ಸ್ ನಿಮ್ಗೆ ಟರ್ನ್ ಆಗ್ತಾರಾ? ಯಾಕಂದ್ರೆ ಹಿಂದಿನಿಂದ ನೋಡಿದಾಗೆ ಹೊಸ ವೋಟರ್ಸ್ ನಿಮ್ಗೆ ಜಿಲ್ಲಾ ಕಾಂಗ್ರೆಸ್ ಪದಾಧಿಕಾರಿಗಳಿದ್ದೀವಿ. ಕಳೆದ 3 ದಿನದ ಮೊದಲೇ ನಮ್ಮ ಅಧ್ಯಕ್ಷರ ಪತ್ರಿಕಾಗೋಷ್ಠಿ ಇತ್ತು. ಆದರೆ ಆ ದಿನ ನಮ್ಮ AICC ಪ್ರಧಾನ ಕಾರ್ಯದರ್ಶಿ ನಿರಂತರವಾಗಿ ನಮ್ಮ ಜೊತೆ ತಾವೆಲ್ಲರೂ ಸಹಕರಿಸಿ ಒಳ್ಳೆಯ ರೀತಿಯಲ್ಲಿ ಪತ್ರಿಕಾಗೋಷ್ಠಿ ನಡೆಸಿಕೊಡ್ಲಿಕ್ಕೆ ನಮಗೆ ಸಹಕಾರವನ್ನು ಕೊಟ್ಟಿದ್ದೀರಿ. ತಮಗೆಲ್ಲರಿಗೂ ನಡೆಯುವಂತ ಚುನಾವಣೆ ಜನರು ಇಡೀ ದೇಶದಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷ INDA ಇಂಡಿಯಾ ಒಕ್ಕೂಟವನ್ನು ಗೆಲ್ಲಿಸಬೇಕು ಅನ್ನುವಂಥ ಸೂಚನೆ ಇವತ್ತು ಬರ್ತಾ ಇದೆ. ಪ್ರಥಮ ಹಂತದ ಚುನಾವಣೆಯಲ್ಲಿ ಕೂಡ ಇಂಡಿಯಾ ಒಕ್ಕೂಟ NDAಗಿಂತ ಮುಂದಿದೆ ಅನ್ನುವಂಥ ವರದಿ ಕೂಡ ನಮಗೆ ಬರ್ತಾ ಇದೆ. ಆದ್ರಿಂದ ದೇಶದಲ್ಲಿ ನಾವು ಖಂಡಿತ ಈ ಸಲ ಈ ಚುನಾವಣೆಯಲ್ಲಿ ಗೆದ್ದು ಬರ್ತೇವೆ. ಕರ್ನಾಟಕ ರಾಜ್ಯದಲ್ಲಿ ಕೂಡ 20-24 ಕ್ಷೇತ್ರಗಳಲ್ಲಿ ಖಂಡಿತ ಕಾಂಗ್ರೆಸ್ ಪಕ್ಷ ಜಯಗಳಿಸುತ್ತದೆ. ದೇಶದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ನೇತೃತ್ವದ ಸರ್ಕಾರ ಬರ್ತದೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಇವತ್ತು ಭಾರತೀಯ ಜನತಾ ಪಕ್ಷ ಸೋಲೊಪ್ಪಿಕೊಂಡಿದೆ. ಅವರಿಗೆ ಮೋದಿ ಹವಾ ಅಂತ ಹೇಳ್ತಾ ಇದ್ರು. ಇವತ್ತು ಮೋದಿ ಹವಾ ಇಲ್ಲಿ ಕಾಣಿಸ್ತಾ ಇಲ್ಲ. ಎಲ್ಲಿ ಕೂಡ ಮೋದಿಯ ಹವಾ ಇವತ್ತು ಇಲ್ಲಿ ಕಾಣಿಸ್ತಾ ಇಲ್ಲ. ಬಹುಶಃ ಮೋದಿಯವರು ಪ್ರಥಮ ಬಾರಿಗೆ ಮಂಗಳೂರಿಗೆ ಬಂದಂತ ಸಂದರ್ಭ ತಾವೆಲ್ಲ ನೋಡಿರ್ತೀರಿ. ಏರ್ಪೋರ್ಟ್ನಿಂದ ನೆಹರು ಮೈದಾನದವರೆಗೆ ಅವರು ರ್ಯಾಲಿಯನ್ನು, ರೋಡ್ ಶೋ ಅನ್ನು ಮಾಡಿದರು. ಲಕ್ಷಾಂತರ ಜನ ಎರಡೂ ಕಡೆಯಲ್ಲಿ ನಿಂತುಕೊಂಡು ಅವರನ್ನು ಸ್ವಾಗತಿಸಿದಂತ ಚಿತ್ರಣವನ್ನು ನಾವು ನೋಡಿದ್ದೇವೆ. ಇವತ್ತು ಮೊನ್ನೆ ಪ್ರಧಾನಿಯವರು ಮಂಗಳೂರಿಗೆ ಬಂದಿದ್ರು. ಮಂಗಳೂರಿಗೆ ಬಂದಂತ ಸಂದರ್ಭ ಕೇವಲ ಲಾಲ್ಬಾಗ್ನಿಂದ ನವಭಾರತ ಸರ್ಕಲ್ ವರೆಗೆ ಹೆಚ್ಚು ಕಮ್ಮಿ 1 ಕಿಲೋಮೀಟರ್. ಇಷ್ಟು ಪಾದಯಾತ್ರೆಗೆ ಒಂದು 10-25 ಸಾವಿರ ಜನರನ್ನು ಸೇರಿಸಲಿಕ್ಕೆ ಅವರಿಗೆ ಕಷ್ಟ ಆಯಿತು. ಲಕ್ಷಾಂತರ ಜನ ಮೋದಿಯವರ ಹೆಸರಲ್ಲಿ ಬರ್ತಾ ಇದ್ರು. ಇವತ್ತು ಉಡುಪಿ, ಕಾಸರಗೋಡು, ಮಂಗಳೂರು ಜಿಲ್ಲೆ, ಚಿಕ್ಕಮಗಳೂರು ಎಲ್ಲಾ ಜಿಲ್ಲೆಗಳಿಂದ ಕೂಡ ಪ್ರೆಷರೈಸ್ ಮಾಡಿ
20,000-25,000 ಜನ ಮಾಡಲಿಕ್ಕೆ ಅವರಿಗೆ ಕಷ್ಟ ಆಗಿದೆ. ಕಾರ್ಯಕರ್ತರು ವಾಲಂಟಿಯರ್ ಆಗಿ ಬರ್ತಾ ಇಲ್ಲ ಇವತ್ತು ಅವ್ರ ಜೊತೆ. ಆದ್ರಿಂದ ಗೊತ್ತಾಗ್ತದೆ ಮೋದಿ ಹವ ಈ ದೇಶದಲ್ಲಿ ಅಥವಾ ಮಂಗಳೂರಿನಲ್ಲಿ ಇಲ್ಲ. ಮೋದಿ ಹವ ಹೊರಟೋಗಿದೆ. ಈಗ ಇರುವುದು ಕೇವಲ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಹವ, ಸಿದ್ದರಾಮಯ್ಯನವರ ಹವ ಬಿಟ್ರೆ ಕರ್ನಾಟಕ ರಾಜ್ಯದಲ್ಲಿ ಮೋದಿ ಹವ ಇಲ್ಲ. ಸಂಪೂರ್ಣವಾಗಿ ಸೋಲೊಪ್ಪುಕೊಂಡಾಗಿದೆ. ಯಾಕೆಂದ್ರೆ 5 ಜನ ಅವರ ಶಾಸಕರುಗಳೆಲ್ಲ ನಿರಾಸಕ್ತಿ, ಕಾರ್ಯಕರ್ತರಿಗೂ ನಿರಾಸಕ್ತಿ. ಎಲ್ಲಿ ಅವರು ಒಳಗೇಟು ಕೊಡ್ತಾರೆ ಅನ್ನುವಂಥ ಭೀತಿ ಕ್ಯಾಂಡಿಡೇಟಿಗೆ. ಮೋದಿ ಹವ ಇವತ್ತು ಇಲ್ಲ. ಇವರು ಬಣ ರಾಜಕೀಯ ಅಷ್ಟು ಜೋರಾಗಿದೆ. MLA ಕೂಡ ಸಹಕರಿಸ್ತಿಲ್ಲ ಇವರಿಗೆ. ಕ್ಯಾಂಡಿಡೇಟ್ ಕೂಡ ಎಲ್ಲಿ ಕೂಡ ಅವ್ರು ಭಾಷಣ ಮಾಡಿದ್ರೆ ಎಲ್ಲಿ ಸಿಕ್ಕಿ ಬೀಳ್ತಾರೆ ಅಂತೇಳಿ ಅವರಿಗೆ ಭಾಷಣ ಮಾಡಬಾರ್ದು ಅಂತಲೇ BJPಯಿಂದ ಡೈರೆಕ್ಷನ್ ಹೋಗಿದೆ ಅಂತ ಹೇಳ್ತಾರೆ. ನೋಡಿದ್ದೀರಿ ನೀವು, ಇಲ್ಲಿ ನಮ್ಮ ಏನೋ ಒಂದು ಕಾರ್ಯಕ್ರಮದಲ್ಲಿ ಏನೇನೋ ಮಾತಾಡಿ ಇನ್ನವ್ರು ಮಾತನಾಡೋದೇ ಬೇಡ ಅನ್ನುವಂಥ ಪರಿಸ್ಥಿತಿಗೆ ಬಂದು ಬಿಟ್ಟಿದ್ದಾರೆ. ಅಂಥ ಕ್ಯಾಂಡಿಡೇಟ್ ಇವತ್ತು BJPಯಿಂದ ಸ್ಪರ್ಧೆ ಮಾಡ್ತಾ ಇರೋದ್ರಿಂದ ಈ ಒಂದು BJPಯ ಹವ ಅಥವಾ ಮೋದಿ ಹವ ಈ ದೇಶದಲ್ಲಿ ಇಲ್ಲ ಅನ್ನೋದು ಮತದಾರರಿಗೆ, ಜನರಿಗೆ ಇವತ್ತು ಗೊತ್ತಾಗಿದೆ. ಎಲ್ಲಿ ಕೂಡ ಇವತ್ತು ನಮಗೆ ಜಿಲ್ಲೆಯಲ್ಲಿ ಪೈಪೋಟಿ ಕಾಣ್ತಾ ಇಲ್ಲ. ಕಾಂಗ್ರೆಸ್ ಪಕ್ಷದ ಮತ್ತು BJPಗೆ ಒಂದು ರೀತಿಯಲ್ಲಿ ಫೈಟ್ ಇದ್ದಂಥ ಒಂದು ಕ್ಷೇತ್ರ. ಫೈಟ್ ಅಂದರೆ ಅವ್ರದ್ದೇ ಒಂದು ರೀತಿ ಡಾಮಿನೇಟಿಂಗ್ ಇದ್ದಂಥ ಕ್ಷೇತ್ರ. ಒಂದು ಇತ್ತೀಚಿನ 33 ವರ್ಷಗಳಿಂದ ಕಾಂಗ್ರೆಸ್ ಪಕ್ಷಕ್ಕೆ ನಾವು ಗೆಲ್ಲಲಿಕ್ಕೆ ಆಗಲಿಲ್ಲ. 8 ಸಲ ಅವರು ಗೆದ್ದಿದ್ದಾರೆ. ಆದರೆ ಈ ಸಲ ಮಾತ್ರ ಎಲ್ಲಿಯೂ ಅವರ ಪೈಪೋಟಿಯೂ ಕಾಣ್ತಾ ಇಲ್ಲ. ಎಲ್ಲ ಕಡೆ ಕೂಡ ಕಾಂಗ್ರೆಸ್ಸೇ ನಮ್ಮಲ್ಲಿ ಕಾಣ್ತಾ ಇದೆ. ಆದರೂ ಕೊನೆಗೆ ಅವರಿಗೆ ಹೆದರಿಕೆ ಶುರುವಾಗಿ ಮೋದಿಯವರನ್ನೇ ಕರೆತರುವಂತಹ ವ್ಯವಸ್ಥೆಯನ್ನು ಮಾಡಿದರು. ಅವರು ಕೂಡ ಇಲ್ಲಿ ಒಂದು ಸರಿಯಾಗಿ ಮನಪೂರ್ವಕವಾಗಿ ಒಂದು ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಒಪ್ಪಲಿಲ್ಲ. ಕೇವಲ 1 ಕಿಲೋಮೀಟರ್ನ ರೋಡ್ ಶೋ ಮಾಡಿ ಜಿಲ್ಲೆಯಲ್ಲಿ ಬಂದು ಹೋದಂತೆ ಅವರು ತೋರಿಸಿದ್ದಾರೆ ಹೊರತು ಬೇರೆ ಇಲ್ಲಿ ಆಗಲಿಲ್ಲ. ಇವತ್ತು ನಾವು ಮನವಿ ಮಾಡೋದು ಇಷ್ಟೇ, ಚುನಾವಣೆಯ ಪ್ರಚಾರದ ಕೊನೆಯ ಹಂತದಲ್ಲಿ ನಾವು ಇರುವುದರಿಂದ ಇವತ್ತು ಮೋದಿಯವರು ಕೂಡ ಒಂದು ರೀತಿ ಡೆಸ್ಪರೇಟ್ ಅವ್ರದ್ದು ಸ್ಪೀಚ್ ಅಂತ ಹೇಳ್ಬೋದು. ನಾವು ರಾಜಸ್ಥಾನದಲ್ಲಿ ಎಲ್ಲ ಕೆಲವು ಕಡೆ ಮಾತನಾಡ್ತಾರೆ, ಪ್ರಧಾನಮಂತ್ರಿಯಾಗಿ ಅವ್ರು ಏನು ಮಾತಾಡ್ತಾರೆ ಅಂತೇಳಿ ನಮಗೆ ಅದನ್ನು ಪ್ರಧಾನಿಯ ತೂಕದಲ್ಲಿ ಅವರು ಮಾತಾಡ್ತಾ ಇಲ್ಲ ಅನ್ನೋದು ನಮಗೆ ಗೋಚರಕ್ಕೆ ಬರ್ತಾ ಇದೆ. ಪ್ರಧಾನಮಂತ್ರಿ ಅವರಂದ್ರೆ ಒಂದು ಲೆವೆಲ್ ಇದೆ. ಅವರು ಜನಸಾಮಾನ್ಯರು ಮಾತಾಡಿದಂತೆ ಪ್ರಧಾನಿ ಮಾತನಾಡುವಾಗಿಲ್ಲ. ಇವತ್ತು ಮಂಗಳಸೂತ್ರದ ಬಗ್ಗೆ ಮಾತನಾಡ್ತಾರೆ, ಮುಸ್ಲಿಮರಿಗೆ ಏನು ಎಲ್ಲ ಹಂಚುತ್ತಾರೆ ಅಂತ ಹೇಳ್ತಾರೆ, ರಿಸರ್ವೇಷನನ್ನು SC ಅದನ್ನ ತೆಗೆದು ಮುಸ್ಲಿಮರಿಗೆ ಕೊಡ್ತಾರೆ ಅಂತ ಹೇಳ್ತಾರೆ. ಅದರಲ್ಲಿ ಹೇಗೆ ಸಾಧ್ಯ? ಅದನ್ನು ಅವರು ಪ್ರಧಾನಮಂತ್ರಿ ಆದವರು ಆ ಥರ ಯಾರ ಹತ್ರ ಆದರೂ ಹೇಳಿಸ್ಬೋದು. ಅವರು ಹೇಳುವಂಥ ಮಾತುಗಳಲ್ಲ ಅದು. ಯಾಕೆಂದರೆ ಅಂಥದ್ದಕ್ಕೆ ಬೇಕಾದರೆ ಅವರು ದಾಖಲೆ ಬೇಕು. ಎಲ್ಲಿ ನಾವು ರಿಸರ್ವೇಷನನ್ನು ಚೇಂಜ್ ಮಾಡ್ತಿದ್ದೇವೆ ಅಂತ ಅವ್ರನ್ನ ಊಹನೆ ಬಿಟ್ಟರೆ ಮಾಡ್ತಾರೆ ಅಂತ ಹೇಳಿದವರು, ಮಾಡ್ತಾರೆ ಅಂತ ಹೇಳಿಲ್ಲ. ಕಾಂಗ್ರೆಸ್ ಬಂದರೆ ಹಾಗೆ ಆಗ್ತದೆ ಅಂತ ಅವ್ರದ್ದು ಊಹನೆ. ಅಂಥ ಊಹನೆ ಏನಿಲ್ಲ. ಕಾಂಗ್ರೆಸ್ ಪಕ್ಷ ಅಂಥದ್ದು ಯಾವುದು ಮಾಡೋದಿಲ್ಲ. ಇವತ್ತು ಮಂಗಳಸೂತ್ರ ಕೂಡ ಅವರಿಗೆ ಇವತ್ತು ನೆನಪಾಗಿದೆ, ಪರವಾಗಿಲ್ಲ. ಈ ಮಣಿಪುರದಲ್ಲೆಲ್ಲ ಈ ಪರಿಸ್ಥಿತಿ ಆಗ್ತಾ ಇದೆ. ಎಷ್ಟೋ ಜನರನ್ನು ಕೊಂದು ಅವರನ್ನು ಜನಾಂಗೀಯ ಗಲಾಟೆ ಆಗ್ತಾ ಇರುವಂಥ ಸಂದರ್ಭ, ಒಂದು ದಿವಸ ಕೂಡ ಅವರಲ್ಲಿ ಭೇಟಿ ಕೊಡಲಿಲ್ಲ, ಪಾರ್ಲಿಮೆಂಟ್ನಲ್ಲಿ ಮಾತನಾಡಲಿಲ್ಲ. ಅದರ ಬಗ್ಗೆ ನಿರ್ಲಕ್ಷ್ಯ ವಹಿಸಿದ್ದಾರೆ. ಆಗ ಅವರಿಗೆ ಸತ್ತವರ ಹೆಂಡತಿಯರ ಮಂಗಳಸೂತ್ರದ ಬಗ್ಗೆ ಅವರಿಗೆಲ್ಲ ನೆನಪಾಗಲಿಲ್ಲ. ನಮ್ಮ ಈ ನೋಟ್ ಬ್ಯಾನ್ನಿಂದ ಎಷ್ಟು ಜನ ತೀರ್ಕೊಂಡ್ರು, ಕೊರೋನಾದಲ್ಲಿ ಎಷ್ಟು ಜನ ತೀರ್ಕೊಂಡ್ರು, ಆಗ ಅವರಿಗೆ ಯಾವತ್ತೂ ಕೂಡ ಮಂಗಳಸೂತ್ರದ ಬಗ್ಗೆ ನೆನಪಾಗಲಿಲ್ಲ. ಇವತ್ತು ಮಂಗಳಸೂತ್ರದ ಬಗ್ಗೆ ಮಾತನಾಡ್ತಾರೆ. ಅದೊಂದು ಪವಿತ್ರವಾದ ಮಂಗಳಸೂತ್ರ ಅಂದರೆ ನಮ್ಮ ದೇಶದೊಂದು ಪವಿತ್ರ, ಅದಕ್ಕೆ ಇದ್ದಷ್ಟು ಪವಿತ್ರತೆ ಯಾವುದಕ್ಕಿಲ್ಲ. ಅದನ್ನು ಅವರು ಅಂಥದ್ದನ್ನೆಲ್ಲ ಎಳೆದು ತರಬಾರ್ದು ಪ್ರಧಾನಮಂತ್ರಿ ಅವರು ಅಂತ ನನ್ನ ಆಶಯ. ಇವತ್ತು ಈ ಚುನಾವಣೆಗಿಂತ ಚುನಾವಣೆ ವಿಭಿನ್ನ. ಈಗ ಒಂದು ಚುನಾವಣೆ ಮುಗೀತು, ಅಲ್ಲಿಗೆ ಮುಗೀತು. ಮತ್ತೊಂದು ಚುನಾವಣೆ ಅದು 25% ಸ್ಟಾರ್ಟ್ ಆಗ್ತದೆ.
25% ಕಾಂಗ್ರೆಸ್ಸಿಗೆ ಓಟ್ ಹಾಕುವವರು, ಒಂದು 25% BJPಗೆ ಓಟ್ ಹಾಕುವವರು. ಉಳಿದ 50% ಜನ ವಾಚ್ ಮಾಡ್ತಾರೆ. ಯಾವ ಪಕ್ಷ ಅಧಿಕಾರಕ್ಕೆ ಬಂದರೆ ಈ ದೇಶದ ಬಗ್ಗೆ ನಾವು ಚಿಂತನೆ ಮಾಡ್ಬೋದು, ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು, ಯಾವ ಅಭ್ಯರ್ಥಿ ಆಗ್ಬೋದು ಅನ್ನುವಂಥದ್ರ ಬಗ್ಗೆ ಅವರು ಆಲೋಚನೆಯನ್ನು ಮಾಡ್ತಾರೆ. ಇವತ್ತು ನೀವು ಹೇಳಿದಾಗೆ 2,70,000 ಓಟ್ಗಳ ಡಿಫರೆನ್ಸ್ ಇತ್ತು ನಮಗೆ. 2,20,000 ಅಂದರೆ ನಮಗೆ ಸಾಮಾನ್ಯ ಒಂದು 1,40,000 ಓಟು ಆ ಕಡೆಯಿಂದ ಈ ಕಡೆ ಬರಬೇಕು ಅಂತ ಲೆಕ್ಕಾಚಾರ ಸಾಮಾನ್ಯವಾಗಿ ಇರ್ತದೆ. ಇವತ್ತಿನ ಪರಿಸ್ಥಿತಿಯಲ್ಲಿ ನಮ್ಮದು ಒಂದು ಸ್ಟ್ರಾಟಜಿ ನಾವು ವರ್ಕೌಟ್ ಮಾಡಿದ್ದೇವೆ. ಆ ಸ್ಟ್ರಾಟಜಿಯನ್ನು ಮಾತ್ರ ನಾನು ನಿಮ್ಗೆ ಹೇಳೋಕ್ಕಾಗಲ್ಲ. ಯಾವ್ಯಾವ ರೀತಿ ಎಲ್ಲೆಲ್ಲಿ ಓಟು ನಮಗೆ ಬರ್ತದೆ ಅನ್ನೋದನ್ನು ನಾವಿಲ್ಲಿ ಬಹಿರಂಗಪಡಿಸಲಿಕ್ಕೆ ಆಗೋದಿಲ್ಲ. ಅಂತೂ ಈ ಚುನಾವಣೆ ಏನಿದೆ, ಜನರಿಗೆ ಕೇಂದ್ರ ಸರ್ಕಾರದ ಬಗ್ಗೆ ಭ್ರಮನಿರಸನಗೊಂಡಿದ್ದಾರೆ, ನಮ್ಮ ಗ್ಯಾರಂಟಿಗಳ ಬಗ್ಗೆ ಒಲವು ಹೊಂದಿದ್ದಾರೆ ಮತ್ತು ನಮ್ಮನ್ನು ಅವ್ರು ನಂಬಿದ್ದಾರೆ. ನಾವು ಚುನಾವಣೆಯ ಸಂದರ್ಭ ನಾವು ಗ್ಯಾರಂಟಿಗಳನ್ನು ಕೊಡ್ತೇವೆ ಅಂತ ಹೇಳಿದ್ವಿ. ಆಗ ನಮಗೆ 43% ಓಟನ್ನು ನಮಗೆ ಕಾಂಗ್ರೆಸ್ಗೆ ಕೊಟ್ಟಿದ್ದಾರೆ. ಇವತ್ತು ನಾವು ಅನುಷ್ಠಾನ ಮಾಡಿದ್ದೇವೆ. ನಾವು ಅನುಷ್ಠಾನ ಮಾಡಿದ್ರಿಂದ ಇವತ್ತು ಜನರಿಗೆ ಭರವಸೆ ಬಂದಿದೆ. ಇವತ್ತು ಕೇಂದ್ರ ಸರ್ಕಾರದ ನಮ್ಮದು ಪ್ರಣಾಳಿಕೆಯಲ್ಲಿ ಕೂಡ ನಾವು 5 ಗ್ಯಾರಂಟಿಗಳನ್ನು ಕೊಟ್ಟಿದ್ದೇವೆ. ಆದ್ದರಿಂದ ಜನರಿಗೆ ಇವತ್ತು ಏನು ಭರವಸೆ ಇದೆ ಅಂತ ಹೇಳಿದರೆ, ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಆಡಳಿತಕ್ಕೆ ಬಂದಾಗ ಕೊಟ್ಟ ಗ್ಯಾರಂಟಿಗಳನ್ನು ಈಡೇರಿಸಿದ್ದಾರೆ. ಆದ್ದರಿಂದ ಕಾಂಗ್ರೆಸ್ ಸರ್ಕಾರ ಕೇಂದ್ರದಲ್ಲಿ ಬಂದರೆ ಖಂಡಿತ ಈ ಗ್ಯಾರಂಟಿಗಳನ್ನು ಅಲ್ಲಿ ಕೂಡ ಅನುಷ್ಠಾನಕ್ಕೆ ತರ್ತಾರೆ ಅನ್ನುವಂಥ ಭರವಸೆ ನಮ್ಮ ಮೇಲೆ ಅವರಿಗೆ ಇದೆ. ಈ ಭರವಸೆಯ ಮೇಲೆ ನಾವು ಇವತ್ತು ಮತ್ತು ಈ ಮತಗಳ ವಿಭಜನೆ ಈಗ ಆಲ್ಮೋಸ್ಟ್ ಒಂದು ಉದಾಹರಣೆ ಹೇಳೋದಾದ್ರೆ JDS. ಇಲ್ಲಿ JDS ಎಲ್ಲ ಪದಾಧಿಕಾರಿಗಳು ಕಾಂಗ್ರೆಸ್ ಪಕ್ಷವನ್ನು ಸೇರಿಕೊಂಡಿದ್ದಾರೆ. ಆ ಒಂದು ಪಕ್ಷ ಇಲ್ಲಿ ಸುಮಾರು 40,000-50,000 ಓಟೇನೋ ಇರ್ಬೋದು ಅವರಿಗೆ. ಇವತ್ತು JDS ಅಲ್ಲಿ ಇಲ್ಲ. ಕರ್ನಾಟಕ ಇಲ್ಲಿ ಮಂಗಳೂರಿನಲ್ಲಿ JDS ಇಲ್ಲ, ಅದರ ಸಂಪೂರ್ಣ ಬಂದಿದೆ. ಈಗ ಆಪ್ನವರು ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ, CPI CPM ಅವರು ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಈ ಎಲ್ಲ ಪಕ್ಷಗಳ ಓಟನ್ನು ಬಿಟ್ಟು ಬೇರೆ ಬಗ್ಗೆ ನಾನು ನಿಮಗೆ ಹೇಳಕ್ಕೆ ಹೋಗಲ್ಲ. ಇದನ್ನು ಬಿಟ್ಟು ನಾವು ನಮ್ಮ ಗ್ಯಾರಂಟಿಗಳು ಮತ್ತು ಇತರರಿಂದ ನಮಗೆ ಸುಮಾರು ಈ 43%ನಲ್ಲಿಯೇ ನಾವು ಕಳೆದ ಸಲ ಸುಮಾರು 18 ಸೀಟುಗಳಲ್ಲಿ ನಾವು ಹೆಚ್ಚು ಮತಗಳನ್ನು ಪಡೆದಿದ್ದೇವೆ. 18 ಪಾರ್ಲಿಮೆಂಟ್ ಸೀಟುಗಳಲ್ಲಿ ಕರ್ನಾಟಕದಲ್ಲಿ. ಇವತ್ತು JDS BJPಯೊಂದಿಗೆ ಸೇರಿದೆ. ಈ JDS BJPಯೊಂದಿಗೆ ಸೇರಿದ್ರಿಂದ ಆ ಮತ ಲೆಕ್ಕಾಚಾರದಲ್ಲಿ ಕೂಡ ನಾವು 10 ಕ್ಷೇತ್ರದಲ್ಲಿ ಲೀಡಿದ್ದೇವೆ. ಅವರ ಮತಗಳನ್ನು ಒಟ್ಟಿಗೆ ಮಾಡಿದರೆ ಇವತ್ತು ಮತದಾನ ಆಗುವಂಥ ಸಂದರ್ಭ ನಾವು ಏನು JDSನೊಂದಿಗೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಮೈತ್ರಿ ಮಾಡಿಕೊಂಡು ಒಳಏಟನ್ನು ತಿಂದುವ ಅದೇ ಒಳಏಟು ಇವತ್ತು BJPಯವರಿಗೆ ಬರ್ತಾ ಇದೆ. BJPಯವರು JDSಗೆ ಓಟ್ ಹಾಕಲ್ಲ, JDSನವರು BJPಗೆ ಓಟ್ ಹಾಕಲ್ಲ. ಅಂತೂ ಅದರಿಂದ ವೋಟ್ ಶೇರಿಂಗ್ ಏನು ಅವ್ರ ಪರ್ಸೆಂಟೇಜ್ ಇದೆ, ಎಷ್ಟು ಸಿಗಬೇಕಿತ್ತು ಅಷ್ಟು ಓಟ್ ಅವರಿಗೆ ಬರುವುದಿಲ್ಲ. ಸೊ ನಾವು ಅಂತೂ 20-24 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪಕ್ಷ ಇವತ್ತು ಕರ್ನಾಟಕದಲ್ಲಿ ನಾವು ಗೆಲ್ತೇವೆ. ಆ ಪರಿಸ್ಥಿತಿ ನಮ್ಮದು ಲೆಕ್ಕಾಚಾರ ಪ್ರಥಮವಾಗಿ 14-15 ಸೀಟು ಅನ್ನುವಂಥದ್ದು ನಮ್ಮ ಲೆಕ್ಕಾಚಾರ ಇತ್ತು. ಇವತ್ತಿನ ಪರಿಸ್ಥಿತಿಯಲ್ಲಿ 20-24 ಸೀಟ್ನಷ್ಟು ನಾವು ಖಂಡಿತ ಕಾಂಗ್ರೆಸ್ ಗೆಲ್ತೇವೆ. ಅದರಲ್ಲಿ ಮಂಗಳೂರು, ಉಡುಪಿ ಕೂಡ ಸೇರಿದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದು ಹೊಸ ವೋಟರ್ಸ್ ನಿಮ್ಗೆ ಟರ್ನ್ ಆಗ್ತಾರಾ? ಯಾಕಂದ್ರೆ ಹಿಂದಿನಿಂದ ನೋಡಿದಾಗೆ ಹೊಸ ವೋಟರ್ಸ್ ನಿಮ್ಗೆ ಜಿಲ್ಲಾ ಕಾಂಗ್ರೆಸ್ ಪದಾಧಿಕಾರಿಗಳಿದ್ದೀವಿ. ಕಳೆದ 3 ದಿನದ ಮೊದಲೇ ನಮ್ಮ ಅಧ್ಯಕ್ಷರ ಪತ್ರಿಕಾಗೋಷ್ಠಿ ಇತ್ತು. ಆದರೆ ಆ ದಿನ ನಮ್ಮ AICC ಪ್ರಧಾನ ಕಾರ್ಯದರ್ಶಿ ನಿರಂತರವಾಗಿ ನಮ್ಮ ಜೊತೆ ತಾವೆಲ್ಲರೂ ಸಹಕರಿಸಿ ಒಳ್ಳೆಯ ರೀತಿಯಲ್ಲಿ ಪತ್ರಿಕಾಗೋಷ್ಠಿ ನಡೆಸಿಕೊಡ್ಲಿಕ್ಕೆ ನಮಗೆ ಸಹಕಾರವನ್ನು ಕೊಟ್ಟಿದ್ದೀರಿ. ತಮಗೆಲ್ಲರಿಗೂ ನಡೆಯುವಂತ ಚುನಾವಣೆ ಜನರು ಇಡೀ ದೇಶದಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷ INDA ಇಂಡಿಯಾ ಒಕ್ಕೂಟವನ್ನು ಗೆಲ್ಲಿಸಬೇಕು ಅನ್ನುವಂಥ ಸೂಚನೆ ಇವತ್ತು ಬರ್ತಾ ಇದೆ. ಪ್ರಥಮ ಹಂತದ ಚುನಾವಣೆಯಲ್ಲಿ ಕೂಡ ಇಂಡಿಯಾ ಒಕ್ಕೂಟ NDAಗಿಂತ ಮುಂದಿದೆ ಅನ್ನುವಂಥ ವರದಿ ಕೂಡ ನಮಗೆ ಬರ್ತಾ ಇದೆ. ಆದ್ರಿಂದ ದೇಶದಲ್ಲಿ ನಾವು ಖಂಡಿತ ಈ ಸಲ ಈ ಚುನಾವಣೆಯಲ್ಲಿ ಗೆದ್ದು ಬರ್ತೇವೆ. ಕರ್ನಾಟಕ ರಾಜ್ಯದಲ್ಲಿ ಕೂಡ 20-24 ಕ್ಷೇತ್ರಗಳಲ್ಲಿ ಖಂಡಿತ ಕಾಂಗ್ರೆಸ್ ಪಕ್ಷ ಜಯಗಳಿಸುತ್ತದೆ. ದೇಶದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ನೇತೃತ್ವದ ಸರ್ಕಾರ ಬರ್ತದೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಇವತ್ತು ಭಾರತೀಯ ಜನತಾ ಪಕ್ಷ ಸೋಲೊಪ್ಪಿಕೊಂಡಿದೆ. ಅವರಿಗೆ ಮೋದಿ ಹವಾ ಅಂತ ಹೇಳ್ತಾ ಇದ್ರು. ಇವತ್ತು ಮೋದಿ ಹವಾ ಇಲ್ಲಿ ಕಾಣಿಸ್ತಾ ಇಲ್ಲ. ಎಲ್ಲಿ ಕೂಡ ಮೋದಿಯ ಹವಾ ಇವತ್ತು ಇಲ್ಲಿ ಕಾಣಿಸ್ತಾ ಇಲ್ಲ. ಬಹುಶಃ
ಮೋದಿಯವರು ಪ್ರಥಮ ಬಾರಿಗೆ ಮಂಗಳೂರಿಗೆ ಬಂದಂತ ಸಂದರ್ಭ ತಾವೆಲ್ಲ ನೋಡಿರ್ತೀರಿ. ಏರ್ಪೋರ್ಟ್ನಿಂದ ನೆಹರು ಮೈದಾನದವರೆಗೆ ಅವರು ರ್ಯಾಲಿಯನ್ನ, ರೋಡ್ ಶೋ ಅನ್ನು ಮಾಡಿದರು. ಲಕ್ಷಾಂತರ ಜನ ಎರಡೂ ಕಡೆಯಲ್ಲಿ ನಿಂತುಕೊಂಡು ಅವರನ್ನು ಸ್ವಾಗತಿಸಿದಂತ ಚಿತ್ರಣವನ್ನು ನಾವು ನೋಡಿದ್ದೇವೆ. ಇವತ್ತು ಮೊನ್ನೆ ಪ್ರಧಾನಿಯವರು ಮಂಗಳೂರಿಗೆ ಬಂದಿದ್ದರು. ಮಂಗಳೂರಿಗೆ ಬಂದಂತ ಸಂದರ್ಭ ಕೇವಲ ಲಾಲ್ಬಾಗ್ನಿಂದ ನವಭಾರತ ಸರ್ಕಲ್ವರೆಗೆ ಹೆಚ್ಚು ಕಮ್ಮಿ 1 ಕಿಲೋಮೀಟರ್. ಇಷ್ಟು ಪಾದಯಾತ್ರೆಗೆ ಒಂದು 10-25 ಜನರನ್ನು ಸೇರಿಸಲಿಕ್ಕೆ ಅವರಿಗೆ ಕಷ್ಟ ಆಯಿತು. ಲಕ್ಷಾಂತರ ಜನ ಮೋದಿಯವರ ಹೆಸರಲ್ಲಿ ಬರ್ತಾ ಇದ್ರು. ಇವತ್ತು ಉಡುಪಿ, ಕಾಸರಗೋಡು, ಮಂಗಳೂರು ಜಿಲ್ಲೆ, ಚಿಕ್ಕಮಗಳೂರು ಎಲ್ಲಾ ಜಿಲ್ಲೆಗಳಿಂದ ಕೂಡ ಪ್ರೆಷರೈಸ್ ಮಾಡಿ 20-25 ಜನ ಮಾಡ್ಲಿಕ್ಕೆ ಅವರಿಗೆ ಕಷ್ಟ ಆಗಿದೆ. ಕಾರ್ಯಕರ್ತರು ವಾಲಂಟಿಯರ್ ಆಗಿ ಬರ್ತಾ ಇಲ್ಲ ಇವತ್ತು ಅವ್ರ ಜೊತೆ. ಆದ್ರಿಂದ ಗೊತ್ತಾಗ್ತದೆ ಮೋದಿ ಹವ ಈ ದೇಶದಲ್ಲಿ ಅಥವಾ ಮಂಗಳೂರಿನಲ್ಲಿ ಇಲ್ಲ. ಮೋದಿ ಹವ ಹೊರಟೋಗಿದೆ. ಈಗ ಇರುವುದು ಕೇವಲ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಹವ, ಸಿದ್ದರಾಮಯ್ಯನವರ ಹವ ಬಿಟ್ರೆ ಕರ್ನಾಟಕ ರಾಜ್ಯದಲ್ಲಿ ಮೋದಿ ಹವ ಇಲ್ಲ. ಸಂಪೂರ್ಣವಾಗಿ ಸೋಲೊಪ್ಪುಕೊಂಡಾಗಿದೆ. ಯಾಕೆಂದ್ರೆ 5 ಜನ ಅವರ ಶಾಸಕರುಗಳೆಲ್ಲ ನಿರಾಸಕ್ತಿ, ಕಾರ್ಯಕರ್ತರಿಗೂ ನಿರಾಸಕ್ತಿ. ಎಲ್ಲಿ ಅವರು ಒಳಗೇಟು ಕೊಡ್ತಾರೆ ಅನ್ನುವಂಥ ಭೀತಿ ಕ್ಯಾಂಡಿಡೇಟ್ಗೆ. ಮೋದಿ ಹವ ಇವತ್ತು ಇಲ್ಲ. ಇವರು ಬಣ ರಾಜಕೀಯ ಅಷ್ಟು ಜೋರಾಗಿದೆ. MLA ಕೂಡ ಸಹಕರಿಸ್ತಿಲ್ಲ ಇವರಿಗೆ. ಕ್ಯಾಂಡಿಡೇಟ್ ಕೂಡ ಎಲ್ಲಿ ಕೂಡ ಅವ್ರು ಭಾಷಣ ಮಾಡಿದ್ರೆ ಎಲ್ಲಿ ಸಿಕ್ಕಿ ಬೀಳ್ತಾರೆ ಅಂತೇಳಿ ಅವರಿಗೆ ಭಾಷಣ ಮಾಡಬಾರ್ದು ಅಂತಲೇ ಬಿಜೆಪಿಯಿಂದ ಡೈರೆಕ್ಷನ್ ಹೋಗಿದೆ ಅಂತ ಹೇಳ್ತಾರೆ. ನೋಡಿದ್ದೀರಿ ನೀವು, ಇಲ್ಲಿ ನಮ್ಮ ಏನೋ ಒಂದು ಕಾರ್ಯಕ್ರಮದಲ್ಲಿ ಏನೇನೋ ಮಾತಾಡಿ ಇನ್ನವ್ರು ಮಾತನಾಡದೆ ಬೇಡ ಅನ್ನುವಂಥ ಪರಿಸ್ಥಿತಿಗೆ ಬಂದು ಬಿಟ್ಟಿದ್ದಾರೆ. ಅಂಥ ಕ್ಯಾಂಡಿಡೇಟ್ ಇವತ್ತು ಬಿಜೆಪಿಯಿಂದ ಸ್ಪರ್ಧೆ ಮಾಡ್ತಾ ಇರೋದ್ರಿಂದ ಈ ಒಂದು ಬಿಜೆಪಿಯ ಹವ ಅಥವಾ ಮೋದಿ ಹವ ಈ ದೇಶದಲ್ಲಿ ಇಲ್ಲ ಅನ್ನೋದು ಮತದಾರರಿಗೆ, ಜನರಿಗೆ ಇವತ್ತು ಗೊತ್ತಾಗಿದೆ. ಎಲ್ಲಿ ಕೂಡ ಇವತ್ತು ನಮಗೆ ಜಿಲ್ಲೆಯಲ್ಲಿ ಪೈಪೋಟಿ ಕಾಣ್ತಾ ಇಲ್ಲ. ಕಾಂಗ್ರೆಸ್ ಪಕ್ಷದ ಮತ್ತು ಬಿಜೆಪಿಗೆ ಒಂದು ರೀತಿಯಲ್ಲಿ ಫೈಟ್ ಇದ್ದಂಥ ಒಂದು ಕ್ಷೇತ್ರ. ಫೈಟ್ ಅಂದರೆ ಅವ್ರದ್ದೇ ಒಂದು ರೀತಿ ಡಾಮಿನೇಟಿಂಗ್ ಇದ್ದಂಥ ಕ್ಷೇತ್ರ. ಒಂದು ಇತ್ತೀಚಿನ 33 ವರ್ಷಗಳಿಂದ ಕಾಂಗ್ರೆಸ್ ಪಕ್ಷಕ್ಕೆ ನಾವು ಗೆಲ್ಲಲಿಕ್ಕೆ ಆಗಲಿಲ್ಲ. 8 ಸಲ ಅವರು ಗೆದ್ದಿದ್ದಾರೆ. ಆದರೆ ಈ ಸಲ ಮಾತ್ರ ಎಲ್ಲಿಯೂ ಅವರ ಪೈಪೋಟಿ ಕಾಣ್ತಾ ಇಲ್ಲ. ಎಲ್ಲ ಕಡೆ ಕೂಡ ಕಾಂಗ್ರೆಸ್ಸೇ ನಮ್ಮಲ್ಲಿ ಕಾಣ್ತಾ ಇದೆ. ಆದರೂ ಕೊನೆಗೆ ಅವರಿಗೆ ಹೆದರಿಕೆ ಶುರುವಾಗಿ ಮೋದಿಯವರನ್ನೇ ಕರೆತರುವಂತಹ ವ್ಯವಸ್ಥೆಯನ್ನು ಮಾಡಿದರು. ಅವರು ಕೂಡ ಇಲ್ಲಿ ಒಂದು ಸರಿಯಾಗಿ ಮನಪೂರ್ವಕವಾಗಿ ಒಂದು ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಒಪ್ಪಲಿಲ್ಲ. ಕೇವಲ 1 ಕಿಲೋಮೀಟರ್ನ ರೋಡ್ ಶೋ ಮಾಡಿ ಜಿಲ್ಲೆಯಲ್ಲಿ ಬಂದು ಹೋದಂತೆ ಅವರು ತೋರಿಸಿದ್ದಾರೆ ಹೊರತು ಬೇರೆ ಇಲ್ಲಿ ಆಗಲಿಲ್ಲ. ಇವತ್ತು ನಾವು ಮನವಿ ಮಾಡೋದು ಇಷ್ಟೇ, ಚುನಾವಣೆಯ ಪ್ರಚಾರದ ಕೊನೆಯ ಹಂತದಲ್ಲಿ ನಾವು ಇರುವುದರಿಂದ ಇವತ್ತು ಮೋದಿಯವರು ಕೂಡ ಒಂದು ರೀತಿ ಡೆಸ್ಪರೇಟ್ ಅವ್ರದ್ದು ಸ್ಪೀಚ್ ಅಂತ ಹೇಳ್ಬೋದು. ನಾವು ರಾಜಸ್ಥಾನದಲ್ಲಿ ಎಲ್ಲ ಕೆಲವು ಕಡೆ ಮಾತನಾಡ್ತಾರೆ, ಪ್ರಧಾನಮಂತ್ರಿಯಾಗಿ ಅವ್ರು ಏನು ಮಾತಾಡ್ತಾರೆ ಅಂತೇಳಿ ನಮಗೆ ಅದನ್ನು ಪ್ರಧಾನಿಯ ತೂಕದಲ್ಲಿ ಅವರು ಮಾತಾಡ್ತಾ ಇಲ್ಲ ಅನ್ನೋದು ನಮಗೆ ಗೋಚರಕ್ಕೆ ಬರ್ತಾ ಇದೆ. ಪ್ರಧಾನಮಂತ್ರಿ ಅವರಂದ್ರೆ ಒಂದು ಲೆವೆಲ್ ಇದೆ. ಅವರು ಜನಸಾಮಾನ್ಯರು ಮಾತನಾಡಿದಂತೆ ಪ್ರಧಾನಿ ಮಾತನಾಡುವಾಗಿಲ್ಲ. ಇವತ್ತು ಮಂಗಳಸೂತ್ರದ ಬಗ್ಗೆ ಮಾತನಾಡ್ತಾರೆ, ಮುಸ್ಲಿಮರಿಗೆ ಏನು ಎಲ್ಲ ಹಂಚುತ್ತಾರೆ ಅಂತ ಹೇಳ್ತಾರೆ, ರಿಸರ್ವೇಷನ್ ಅನ್ನ SC ಅದನ್ನ ತೆಗೆದು ಮುಸ್ಲಿಮರಿಗೆ ಕೊಡ್ತಾರೆ ಅಂತ ಹೇಳ್ತಾರೆ. ಅದರಲ್ಲಿ ಹೇಗೆ ಸಾಧ್ಯ? ಅದನ್ನು ಅವರು ಪ್ರಧಾನಮಂತ್ರಿ ಆದವರು ಆ ಥರ ಯಾರ ಹತ್ರ ಆದರೂ ಹೇಳಿಸ್ಬೋದು. ಅವರು ಹೇಳುವಂಥ ಮಾತುಗಳಲ್ಲ ಅದು. ಯಾಕೆಂದರೆ ಅಂಥದ್ದಕ್ಕೆ ಬೇಕಾದರೆ ಅವರು ದಾಖಲೆ ಬೇಕು. ಎಲ್ಲಿ ನಾವು ರಿಸರ್ವೇಷನ್ ಅನ್ನು ಚೇಂಜ್ ಮಾಡ್ತಿದ್ದೇವೆ ಅಂತ ಅವ್ರನ್ನ ಊಹನೆ ಬಿಟ್ಟರೆ ಮಾಡ್ತಾರೆ ಅಂತ ಹೇಳಿದವರು, ಮಾಡ್ತಾರೆ ಅಂತ ಹೇಳಿಲ್ಲ. ಕಾಂಗ್ರೆಸ್ ಬಂದರೆ ಹಾಗೆ ಆಗ್ತದೆ ಅಂತ ಅವ್ರದ್ದು ಊಹನೆ. ಅಂಥ ಊಹನೆ ಏನಿಲ್ಲ. ಕಾಂಗ್ರೆಸ್ ಪಕ್ಷ ಅಂಥದ್ದು ಯಾವುದು ಮಾಡೋದಿಲ್ಲ. ಇವತ್ತು ಮಂಗಳಸೂತ್ರ ಕೂಡ ಅವರಿಗೆ ಇವತ್ತು ನೆನಪಾಗಿದೆ, ಪರವಾಗಿಲ್ಲ. ಈ ಮಣಿಪುರದಲ್ಲೆಲ್ಲ ಈ ಪರಿಸ್ಥಿತಿ ಆಗ್ತಾ ಇದೆ. ಎಷ್ಟೋ ಜನರನ್ನು ಕೊಂದು ಅವರನ್ನು ಜನಾಂಗೀಯ ಗಲಾಟೆ ಆಗ್ತಾ ಇರುವಂಥ ಸಂದರ್ಭ. ಒಂದು ದಿವಸ ಕೂಡ ಅವರಲ್ಲಿ ಭೇಟಿ ಕೊಡಲಿಲ್ಲ, ಪಾರ್ಲಿಮೆಂಟ್ನಲ್ಲಿ ಮಾತನಾಡಲಿಲ್ಲ. ಅದರ ಬಗ್ಗೆ ನಿರ್ಲಕ್ಷ್ಯ ವಹಿಸಿದ್ದಾರೆ. ಆಗ ಅವರಿಗೆ
ಸತ್ತವರ ಹೆಂಡತಿಯರ ಮಂಗಳಸೂತ್ರದ ಬಗ್ಗೆ ಅವರಿಗೆಲ್ಲ ನೆನಪಾಗಲಿಲ್ಲ. ನಮ್ಮ ಈ ನೋಟ್ ಬ್ಯಾನ್ನಿಂದ ಎಷ್ಟು ಜನ ತೀರ್ಕೊಂಡ್ರು, ಕೊರೋನಾದಲ್ಲಿ ಎಷ್ಟು ಜನ ತೀರ್ಕೊಂಡ್ರು, ಆಗ ಅವರಿಗೆ ಯಾವತ್ತೂ ಕೂಡ ಮಂಗಳಸೂತ್ರದ ಬಗ್ಗೆ ನೆನಪಾಗಲಿಲ್ಲ. ಇವತ್ತು ಮಂಗಳಸೂತ್ರದ ಬಗ್ಗೆ ಮಾತನಾಡ್ತಾರೆ. ಅದೊಂದು ಪವಿತ್ರವಾದ ಮಂಗಳಸೂತ್ರ ಅಂದರೆ ನಮ್ಮ ದೇಶ ಒಂದು ಪವಿತ್ರ, ಅದಕ್ಕೆ ಇದ್ದಷ್ಟು ಪವಿತ್ರತೆ ಯಾವುದಕ್ಕಿಲ್ಲ. ಅದನ್ನು ಅವರು ಅಂಥದ್ದನ್ನೆಲ್ಲ ಎಳೆದು ತರಬಾರ್ದು ಪ್ರಧಾನಮಂತ್ರಿ ಅವರು ಅಂತ ನನ್ನ ಆಶಯ. ಇವತ್ತು ಈ ಚುನಾವಣೆಗಿಂತ ಚುನಾವಣೆ ವಿಭಿನ್ನ. ಈಗ ಒಂದು ಚುನಾವಣೆ ಮುಗೀತು, ಅಲ್ಲಿಗೆ ಮುಗೀತು. ಮತ್ತೊಂದು ಚುನಾವಣೆ ಅದು 25% ಸ್ಟಾರ್ಟ್ ಆಗ್ತದೆ. 25% ಕಾಂಗ್ರೆಸ್ಸಿಗೆ ಓಟ್ ಹಾಕುವವರು, ಒಂದು 25% BJPಗೆ ಓಟ್ ಹಾಕುವವರು. ಉಳಿದ 50% ಜನ ವಾಚ್ ಮಾಡ್ತಾರೆ. ಯಾವ ಪಕ್ಷ ಅಧಿಕಾರಕ್ಕೆ ಬಂದರೆ ಈ ದೇಶದ ಬಗ್ಗೆ ನಾವು ಚಿಂತನೆ ಮಾಡ್ಬೋದು, ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು, ಯಾವ ಅಭ್ಯರ್ಥಿ ಆಗ್ಬೋದು ಅನ್ನುವಂಥದ್ರ ಬಗ್ಗೆ ಅವರು ಆಲೋಚನೆಯನ್ನು ಮಾಡ್ತಾರೆ. ಇವತ್ತು ನೀವು ಹೇಳಿದಾಗೆ 2,70,000 ಓಟ್ಗಳ ಡಿಫರೆನ್ಸ್ ಇತ್ತು ನಮಗೆ. 2,20,000 ಅಂದರೆ ನಮಗೆ ಸಾಮಾನ್ಯ ಒಂದು 1,40,000 ಓಟು ಆ ಕಡೆಯಿಂದ ಈ ಕಡೆ ಬರಬೇಕು ಅಂತ ಲೆಕ್ಕಾಚಾರ ಸಾಮಾನ್ಯವಾಗಿ ಇರ್ತದೆ. ಇವತ್ತಿನ ಪರಿಸ್ಥಿತಿಯಲ್ಲಿ ನಮ್ಮದು ಒಂದು ಸ್ಟ್ರಾಟಜಿ ನಾವು ವರ್ಕೌಟ್ ಮಾಡಿದ್ದೇವೆ. ಆ ಸ್ಟ್ರಾಟಜಿಯನ್ನು ಮಾತ್ರ ನಾನು ನಿಮ್ಗೆ ಹೇಳೋಕ್ಕಾಗಲ್ಲ. ಯಾವ್ಯಾವ ರೀತಿ ಎಲ್ಲೆಲ್ಲಿ ಓಟು ನಮಗೆ ಬರ್ತದೆ ಅನ್ನೋದನ್ನು ನಾವಿಲ್ಲಿ ಬಹಿರಂಗಪಡಿಸಲಿಕ್ಕೆ ಆಗೋದಿಲ್ಲ. ಅಂತೂ ಈ ಚುನಾವಣೆ ಏನಿದೆ, ಜನರಿಗೆ ಕೇಂದ್ರ ಸರ್ಕಾರದ ಬಗ್ಗೆ ಭ್ರಮನಿರಸನಗೊಂಡಿದ್ದಾರೆ, ನಮ್ಮ ಗ್ಯಾರಂಟಿಗಳ ಬಗ್ಗೆ ಒಲವು ಹೊಂದಿದ್ದಾರೆ ಮತ್ತು ನಮ್ಮನ್ನು